ಧನುಷ್ ರೋಬೋ ಧನುಷ್ ಬ್ರೋ ವೆಲ್ಕಮ್ ಟು ಲೈವ್ ಏನು ಚೊಲ್ಲರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲಿ ಓಕೆ ಮೆಸೇಜ್ ಬ್ಯಾಟ್ರಿ ಓಕೆ ಎಂಚೆತ್ತನ ಸಂಡೇ ಬ್ರೋ ಇನಿ ಹೌ ಈಸ್ ದ ಸಂಡೇ ಹ್ಯಾಪಿ ಫಾದರ್ಸ್ ಡೇ ಮಾತಿರಲಿಲ್ಲ ಏರ್ ಮಾತಾ ಫಾದರ್ ಆ ಥರ ಹಾಕ್ಲಿ ಪೂರ ಫಾದರ್ಸ್ ಡೇ ಸೂಪರ್ ಹಾಯ್ 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 ಅಕ್ಕ ದಾದಿ ವಿಶೇಷ ಬ್ರೋ ಧನುಷ್ ಬ್ರೋ ಧನುಷ್ ಶೆಟ್ಟಿ నేను చెప్పిన ಚಾನೆಲ್ ಆಕ್ಟಿವಿಟಿ ಓಕೆ ಬೆಳ್ತಂಗಡಿ la 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 ಅಕ್ಷಿ ಗರೇಡ ಬರ್ತೀರಿ ಹಾಯ್ ಅಕ್ಷಿ ಗರೇಡ ವೆಲ್ಕಮ್ ಟು ಲೈವ್ ವೇರ್ ಆರ್ ಯು ಫ್ರಮ್ ಅಕ್ಷಿತ್ ಗರೇದ ಅಕ್ಷಿತ್ ಅವರೇ ಯಾವರು ನಿಮ್ಮದು ಐ ಆಮ್ ಫ್ರಮ್ ವಿಜಾಗ್ ಓಕೆ ವಿಜಾಗ್ ಕನ್ನಡ ಅಲ್ವ ಕರ್ನಾಟಕ ಅಲ್ಲ ಹೇಗಿದ್ದೀರಿ ಮತ್ತೆ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಏನು ಮಾಡ್ತಾ ಇದ್ದೀರಾ ಜಾಬ್ ಮಾಡ್ತಾ ಇದ್ದೀರಾ ಸ್ಟೂಡೆಂಟಾ La 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 la.
ಓ ಸಂಪದನ್ನೇ ಬಂತೀರಿ. ಹಾಯ್ ಸನ್ಮತನ್ನ, ವೆಲ್ಕಮ್ ಟು ಲೈವ್. ಇಂಚ ಒಳ್ಳೇರು ಲೈವ್ ಮಲ್ಪುಜಿ ಬಂತಾರೆ. ಓಡೆಲ್ಲ ಪೋಂಡ ಮಲ್ಪುಜಿ ಬಂತೀನಿ, ಓಡೆಲ್ಲ ಪೋತುಜ ನೀನು ಬಿಜಿ ಇಲ್ಲ ರೀ. ಬಿಜಿ ಇತ್ತಿಲ್ಲ, ನೋ ಪ್ರಾಬ್ಲಮ್. ಫ್ರೀ ಇತ್ತಡ ಪಾತಿರ್ಲಿ ಮನಸ್ಸಾಂಡಿ ದಾದ ಸ್ಪೆಷಲ್ ದಾದ ಗಮ್ಮತ್ತು. ಇನ್ನು ಲೈವ್ ಜನ ಇತ್ತಿರೋದು ಇನ್ನು ಕಾಂಡೆ ಯಾನ್ ಲಕ್ಕಡ ಲೇಟಿ ಒಕ್ಕ ಲಕ್ಕದ ಸೀದಾ ಮೀದು ದೀಪದೀದು ಸೀದಾ ಪೋಯಿನ್ ಮಾರ್ಕೆಟ್. ಎಂಚ ಉಳ್ಳರು ಉಂಡೆ ಕೋಡೆ ಗಮ್ಮತ್ತತಿ, ಜನ ಪೂರ ಬತ್ತಿತ್ತೇರು ಅಂದಿ. ಉಂಡರಿ ಕೋಡೆ ಗಮ್ಮತ್ತತಿ, ಜನ ಪೂರ ಹತ್ತಿತ್ತನ ಕೋಡೆ ಗಮ್ಮತ್ತಿತ್ತಂಡು. ಇನಿ ಸಂಡೆ ಅದ, ಇನಿ ಜನ ಕಮ್ಮಿ, ಹೊರವರೆಗೆ ಜಾಸ್ತಿ ಬರ್ಪೇರು, ಹೊರವರೆ ಕಮ್ಮಿ ಆಪೇರು ಅಂಚ ಪಬ್ಲಿಕ್ ದೀತತ. ಹಾಂ ಇನಿ ಅಗಿಲಿ ಇನಿ ಇಲ್ಲಾಡು ಬಿಜು ಇಲ್ಲ ಅಂದೆ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಎಂಜಾಯ್ ಎಂಜಾಯ್ ದ ಅಗಿಲು ಅಗಿಲು ಆದು ಪೋ ಏನು ವರ್ಮ ಅಂಟೆ ಆಯ್ತು ಊರಿಡು ಬರ ಬೇಗ ಆತ ಅಗಿಲು. ಲೈಕ್ ಡನ್. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಕಾಡುತ್ತಿದೆ ಕಲ್ಲು ಕಲ್ಲಿನಲ್ಲಿ ಗಂಧದ ಗುಡಿ, ಕನ್ನಡ ನುಡಿ. ಬಕಾರ್ ಪರ. ಓಕೆ ಓಕೆ ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಏನು ಕಾಪು ಎಲ್ಲ ಬರ್ಪೇರ ಅಂತ. ಯಾರಾದರೂ ಬರ್ತಾರೋ ಅಂತ ಕಾಯಬೇಕು. ಒಲವೇ ಜೀವನ ಸಾಕ್ಷಾತ್ಕಾರ, ಮಮಕಾರ ಒಲವೇ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ. ದಿಗ್ಗ ದಿಗ್ಗ ದಿಕ್ಕ ದಿಕ್ಕ ಡಿಗ ಡಿಕ್ಕ ಡಿಗ ಡಿಗ ಡಿಕ್ಕ ಡಿಕ್ಕ ಡಿಗ ಡಿಗ ಡಿಕ್ಕ ಡಿಕ್ಕ. ಓಕೆ ಜಾರಿ ಕ್ಯೂರೆ ಮಾರೆ ದರೆ ಪಾರೆ ಕೋರೆ. ಕಮ್ಮಿಕ್ಕಿ ಹರಿಯುವಗಲದಾರೆಯಲ್ಲಿ ತುಂಬಿಯ ಒಲವೇ ಜೀವನ ಸಾಕ್ಷಾತ್ಕಾರ, ಮಮಕಾರ ಒಲವೇ ಮಮಕಾರ ಒಲವೇ ಜೀವನ ಸಾಕ್ಷಾತ್ಕಾರ ಸಾಕ್ಷಾತ್. ಯಾರದು ಮೇಲೆ ಕೂತದ್ದು? ಎರಡು ಇಬ್ಬರು ಮಾತನಾಡುವುದಿಲ್ಲ.
ಯಾರದು ಮಾತನಾಡದವರು? ಕೆಳಗೆ ಬನ್ನಿ, ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ, ಏನು ನೋಡುದು? ಕೆಳಗೆ ಬಂದು ಮಾತನಾಡಿ. ಬಂದ್ರಪ್ಪೋ, ಕೆಳಗೆ ಬನ್ನಿ, ಮಾತನಾಡಿ. ಯಾರದು ಸುಮ್ಮನೆ ಕೂತಿದ್ದೀರಿ? ಅಕಲ ಹೋಯ್ ಅಕಲ ಹಿಂಗೆ ಇಡತ್ತಿಲ್ಲ ಕಾಣಂದ್ರೆ 2 ಜನ. ಯಾರದು ಬಂದಿದ್ದವರು? ಒಮ್ಮೆಲೆ ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಎಂತ ಮಾಡಿದ್ರು? ಐಗಿರಿ ನಂದಿನಿ ನಂದಿತ ಮೇದಿನಿ ವಿಷ್ಣು ವಿನೋದಿನಿ ನಂದನುತೆ ವಿನೋದಿನಿ ವಿಷ್ಣುನುತೆ ರಂಜಿನಿ ಭೂರಿ ಕೃತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಸುರವರವರ್ಷಿಣಿ ದುರ್ಧರದರ್ಶಿನಿ ದುರ್ಮುಖವರ್ಷಿಣಿ ಹರ್ಷರತೆ ವಿಭುವನ ಪೋಷಿಣಿ ಶಂಕರತೋಷಿಣಿ ಕಿಲ್ಬಿಷಪೋಷಿಣಿ ಪೋಷರತೆ ಧನುಜನಿರೋಷಿಣಿ ದಿತಿಸುತರೋಷಿಣಿ ಧರ್ಮದಶೋಷಿಣಿ ಸಿಂಧುಸುತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಐ ಜಗದಂಬ ಮದಂಬ ಕದಂಬ ವನ ಪ್ರಿಯ ವಾಸಿನಿ ಆಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧು ವೈಟಭ ಗಂಜಿನಿ ಕೈಟಭ ಭಂಜಿನಿ ರಾಸರದೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಐಶತಖಂಡ ವಿಖಂಡಿತ ರುಂಡ ವಿತುಂಡಿತ ಶುಂಡ ಗಜಾಧಿಪತೆ ರಿಪುಗಜದಂಡ ವಿದಾರಣ ಚಂಡ ಪರಾಕ್ರಮ ಶುಂಡ ಮೃಗಾಧಿಪತೆ ನಿಜಭುಜದಂಡ ನಿಪಾತಿತ ಕಂಡ ವಿಪಾತಿತ ಮಂಡ ಭಟಾಧಿಪತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಐಹಿರನ ಧುರ್ಮದ ಶತ್ರುವಧೋದಿತ ಧುರ್ಧುರ ನಿರ್ಭರ ಶಕ್ತಿವ್ರತೆ ಚತುರ ವಿಚಾರ ಧುರೀನ ಮಹಾಶಿವ ದೂತ ಕೃಪಾಮತ ದೀಧಿಪತೆ ದುರಿತ ದುರೀಹ ದುರಾಶಯ ದುರ್ಮತಿ ಧಾನವಧೂತ ಕೃತಾಂತಮತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಐ ಶರಣಾಗತ ವೈರಿ ವಧೂವರ ವೀರ ವರಾಭಯದಾಯಕರೇ ತ್ರಿಭುವನ ಮಸ್ತಕ ಶೂಲ ವಿರೋಧಿ ಶಿರೋಧಿ ಕೃತಾಮಲ ಶೂಲಕರೇ ಧುಮಿ ಧುಮಿ ತಾಮರ ಧುಂಧುಬಿನಾದ ಮಹೋಮುಖರೀಕೃತ ತಿಗ್ಮಕರೇ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಹಾಯ್ ಶೈಲಾವತಿ ಅಕ್ಕ, ವೆಲ್ಕಮ್ ಟು ಲೈವ್. ಏನು ಚೋಲರೆ ಮನಸ್ಸಾಂಡೆ ಇದಾದ ಸ್ಪೆಷಲ್ ಜನಜ್ಜಿನಿ. ಐ ನಿಜ ಹುಂಕೃತಿ ಮಾತ್ರ ನಿರಾಕೃತ ಧೂಮ್ರ ವಿಲೋಚನ ಧೂಮ್ರಶತೆ ಸಮರ ವಿಶೋಷಿತ ಶೋಣಿತ ಬೀಜ ಸಮುದ್ಭವ ಶೋಣಿತ ಬೀಜಲತೆ ಶಿವ ಶಿವ ಶುಂಭ ನಿಶುಂಭ ಮವಾಹವ ತರ್ಪಿತ ಭೂತ ಪಿಶಾಚರತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ. ಅಂದಿ ಮನಸಾಣ ಕೋರಿ ಕೋರಿ ಸುಮಿ ಅಕ್ಕ ಬರ್ತೀರಿ. ಹಾಯ್ ಸುಮಿ ಅಕ್ಕ, ವೆಲ್ಕಮ್ ಟು ಲೈವ್. ಏನು ಚೋಲರ್, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಅಕ್ಕ. ಮನಸಾಂಡೆ ಏದಾದ್ರು ಸ್ಪೆಷಲ್
ಜಯ ಜಯ ಜಪ್ಯ ಜಯ ಜಯ ಮತ್ತು ಏನು ವಿಶೇಷ, ಇವತ್ತು ಸಂಡೇ ಆಗಿ ಜನ ಕಮ್ಮಿ ಇದ್ದಾರೆ, ಸೊ ಬೇಜಾರು ಮಾಡಬೇಡಿ. ಮೀನು 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 ಐತಾರ ಐತಾರ ಮೀನು ಮೀನು ಕೋರಿ ಕೋರಿ ಮೀನು ಅವೇತೆ ಐತಾರ ಬಂಡಿ ಸಾತಿಗೆ ಮಾರ್ಕೆಟ್ ರೈಸ್ ఉన్నది. ಎಂಕ ಮೀನು ಆವೋಡೆ ಅಂದೆ ಮೀನು ಜಿನಾಪುಜದೆ ಕೆಲವರಿಗೆ ಎಂಕಲೆಲ್ಲ ಲವ್ಯ ಪ್ರಾಬ್ಲಮ್. ಶುಕ್ರವಾರದಾನಿ ಮಾತ್ರ ತರಕಾರಿ ಶುಕ್ರವಾರ ಪತ್ತನೇ ಕಾತ್ರ ಡ್ರೆಸ್ ಪೂರ ತುಯ್ಯರ ಪೂರ ತುಯ್ಯೆ ಶೋಕಿತ್ತನು ಅಂಡ್ ಅವು ಸೀರೆ ಪೂರ ಪೊಂಜೋಲೆಗತ್ತ ಅಂಜೋಲೆಗೆ ದಾದ ತುಯ್ಯರಂಡಾಯ್ತು ಪೊಂಜೋಲ್ ಪೂರ ಝೂಮ್ ಅಂತುವೇರು ಇಂಚ 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 ಯಾನಿರಿಗೆ ವಾಚಾವರ ಅವಡು ತುಯ್ಯೆ ವಾಚಾವರ ಪಂಡ ಇರಿಗೆ ಇಂದು ಬರಡು ಡಾಲರ್ ಬರಡು ಅವೈತ ಲೆಹಂಗ ಪುರ ಕಟ್ಟು ನಾವು ಪುರ ಆರು ಎಡ್ಡೆ ಪಾತೆರು ಅಂತಿರತ್ತೆ ಒಂಜಿ ಮೇರ್ ಸೇಲ್ಸ್ ಮ್ಯಾನ್ ಎಕ್ಸ್ಪ್ಲೇನ್ ಮಂತ್ ಅಂತೀರಿ ಬಾರಿ ಶೋ ಕೊಡು. ಹಾಂ ಯಾನು ವೀಡಿಯೋ ಚಾಲುದಿತ್ತು ವೀಡಿಯೋನ ತೊಂದು ಜನ ಬೇತ ಬೇಲೆಲ್ಲ ಇತ್ತರ ಮಂದೊಂದು ಪೇಲೆ ಇತ್ತ ತುಲೆ ಲೈವ್ ಆವೊಂದು ಒಂಜಿ ವೀಡಿಯೋ ನಡ್ತೊಂದು ಈ ರಂಚ ನಡು ನಡು ಪೂರ ಕ್ವಶನ್ ಕೇಂಡ ಅವಳು ದಾದತ್ತಿನ ಸೀರೆ ಜಾಡ ಅವು ಪೂರ ಹೆಂಗು ಬೇಕಾ ಗೊತ್ತುಪ್ಪ ಇಂಚ ತೂಪೆ ಅಂತ ಬರ್ತಾನೆ ಅದೆಲ್ಲ ಬೇತ ಬೇರೆತನ ಬೇತ ಬೇಲೆ ಪೋಪಣ ಅಂಚ ತಿರ್ಗೇರೆ ಪೋಯಿನಕುಲು ನಲ್ಲ ಬೈಜ್ಜೇರು ಅಂದಂದಿಯ ಪೂರ ಇನ್ನಿ ರಜೆ ಆತೆ ಸಂಡೇ ಆತೆ ಯಾನ್ ಪಕ್ಕಡೆ ಇಜ್ಜಿನೆಲ್ಲ ಕುಲೊಂದು ದಾದಂಡಲ್ಲ ಮೊಬೈಲ್ ತೂಡತ್ತ ಐಕೆ ಏನ್ ಮನ್ ಬತ್ತೆಡ್ಡ ಬರ್ಪೇರು ಹೊಸ ಜನಗಳು ಬತ್ತೆಡ್ಡ ಒಂಜಿ ಸಬ್ಸ್ಕ್ರೈಬರ್ ಹಾಪಿರತ್ತ ಅಂಚ ಅಲ್ಲೇ ದಿಗ್ಗಜ್ ಬ್ರೋ ಬರ್ತೀರ. ಹಾಯ್ ದಿಗ್ಗಜ್ ಬ್ರೋ ಸಾಯಿಬಾ ವೆಲ್ಕಮ್ ಟು ಲೈವ್ ಇಂಚ ಉಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಕ್ ಮನಸಾಂಡೆ ದಾದಿ ಸ್ಪೆಷಲ್ ಸಂಡೇ ಕೋರಿ ಇರ ಓಂಡು ಪದ್ಯ ಒಂಡಿ ರೆಕಾರ್ಡ್ ಆತಿನ ಪದ್ಯ ಪಿದರ್ದಿಜ ಅಲ್ಲ ಅಂಚೆನೆ ಕೆಲ ವೀಡಿಯೋ ಒಂದು ಇದು ಬಿಡ್ಪೆ ಐಟ್ ಆ್ಯಡ್ಸ್ ಬರೋದು ಇಪ್ಪುಂಡತ್ತೆ ಅಂದಂದು ಅವು ಅವೇ ನಮ್ಮ ಮೇಯ್ನ್ ಸಪೋರ್ಟು ಐಕ್ ಬೋಡಾದ್ರ ಚಾಲು ದೀಪಿನಿ ಬೊಕ್ಕ ಇರೇ ಗೊತ್ತುಂಡತೆ ನಂಗೆ ಪುರ್ಸೋತ್ ಉಪ್ಪುಜಿ ಬೇಲೆಲ್ಲ ಮನ್ಪೋಡತ್ತೆ ನಮ್ಮ ಇಲ್ಲಲ್ಲೇ ಉಪ್ಪು ನಕಲೆ ಗಂಟೆ ಓಕೆ ಒಂಜಿ 10 ನಿಮಿಷ ಕುಲೊಂದು ವೀಡಿಯೋ ಪೂರ ತೂವಡಿ ಮಲ್ಲಜ್ಜಿ ನಮ್ಮ ಇಂಟರ್ನಲ್ ಸಪೋರ್ಟ್ ಯೂಟ್ಯೂಬ್ ಟು ಯೂಟ್ಯೂಬ್ ಯೂಟ್ಯೂಬರ್ ಟು ಯೂಟ್ಯೂಬರ್ ಇಂಟರ್ನಲ್ ಸಪೋರ್ಟ್ ಅವೇ ಬೊಕ್ಕ ವಿಶೇಷ ಪೂರ ಪನೋಡು ಬ್ರೋ ಮೊರಣಿ ಕೋಲದಲ್ಲಿ ಅಂಚೆನೆ ಆನ್ ದೀದಿರ್ನ ಲಾಂಗ್ ವಿಡಿಯೋ ಅಂದೆ ಓಕೆ ಓಕೆ ಎಂಕ್ಲೆಗೆ ಅವೇ ಬೋಡಿತೀನಿ ಅಂಡ್ ಇತ್ತದಲ್ಲ ಪ್ರಯೋಜನ ಇಜ್ಜಿ ಇತ್ತೆ ಅವು ನನ್ನ ಒಂದು ಬರಡು ನಮ್ಮ ಡಾಲರ್ ಬಟನ್ ಬತ್ತಂಡ ಅಪ್ಲೈ ಮಂತಿ ಬೊಕ್ಕ ಐದು ಬೊಕ್ಕ ಇರುತ್ತಿಲ್ಲ ತೂಲೆ ಅಪ್ಪಾಗ ಇತ್ತ ತೂವಚ್ಚು ಓವೆಲ್ಲ ಬೋಡಣ್ಣ ಹೊರ ತೂಲೆ ಇತ್ತೆ ಬರ್ಪಿನಿ ಏನು ಟೈಮ್ ಇತ್ತಂಡ ಚಾಲು ಇದು ಬಿಡ್ಲೆ ಬೊಕ್ಕ ಬೋಡಣ್ಣ ಒಂಚೂರು ಸಪೋರ್ಟ್ ಅಂಬ್ಲೆ ಅಪ್ಪಾಗ ಡಾಲರ್ ಜಾಸ್ತಿ ಹಾಪು ಬನ್ನಿ ಬನ್ನಿ ಸಾಂಗ್ ಕನ್ನಡ ಸಾಂಗ್ ಪಲ್ನಿ ಕನ್ನಡ ಸಾಂಗ್ ಬೋಡಿರೆಗ್ ಹೋಗ್ಬೋಡು ಓ ಕನ್ನಡ ಸಾಂಗ್ ಬೋಡಿರೆಗ್ ಫೀಲಿಂಗ್ ಸಾಂಗ್ ಅವ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿಕನೋ ಈ ಬಾಳು ಸುಂದರ ನಗರಿ ಒಂಜಿ ಬೇಜಾರದ ಇನ್ಸಿಡೆಂಟ್ ಆಂಡು ಅಂಚ ವರ್ಕ್ ಸ್ಟಾಪ್ ಮಲ್ದ ಸದ್ಯಗೂ ಐನಾತ್ ಬೇಗ ಶುರು ಆಪುಂಡು ಅಂದೆ ಓಕೆ ಓಕೆ ದಾದಾಂಡಿ ಚಸ್ಮಿತಾ ಬತ್ತೀರ ಹಾಯ್ ಚಸ್ಮಿತಾ ಸಿಸ್ಟರ್ ವೆಲ್ಕಮ್ ಟು ಲೈವ್ ಇಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನ ಒಂಜಿ ಲೈಕ್ ಕೊರು ಸಪೋರ್ಟ್ ಅಂಬ್ಲೆ ಮನಸ್ಸಾಂಡೆ ದಾದೇ ಸ್ಪೆಷಲ್
ನಿಂತಾಗ ಬುಗರಿಯ ಆಟ ಎಲ್ಲರೂ ಒಂದೇ ಓಟ ಕಾಲ ಕ್ಷಣಿಕ ಕನು ಎನ್ನ ವಾಚವರ ಬೋಡ್ತಿನ ತುಂಡಿ ಸಿಸ್ಟರ್ ಅವು ಎನ್ನ ಪ್ರಾಬ್ಲಮ್ ಆಯ್ನತ್ತೆ ಸೊ ವಾಚವರ್ದ ದಾಲ ಪ್ರಾಬ್ಲಮ್ ಇಜ್ಜಿ ಜುಲೈ 5 ಬೊಕ್ಕ ಅಪ್ಲೈ ಬಟನ್ ಬರ್ಪುಣು ಅಪ್ಲೈ ಮನ್ಪೊಡಾತೆ ಬೊಕ್ಕ ದಾದಾಪುಣಂತೂ ಓಡಾತೆ ಎನ್ನ ವಾಚವರುಂಡು 9,000 ಮುಟ್ಟುಂಡು ನ್ಯೂ ಸಾಂಗ್ ಬಲ್ಲೆನಾ ಅವು ಬರ್ಚಿಗೆ ನ್ಯೂ ಸಾಂಗ್ಗೆ ನೀಕ್ಲು ಯೂಟ್ಯೂಬ್ ಸರ್ಚ್ ಬಂತದ್ದು ನಿಕ್ಲಿಗೆ ಕೇನೊಳ್ಳಿ ಹೆಂಗೆ ಗೊತ್ತುಚ್ಚಿ ನ್ಯೂ ಸಾಂಗ್ ಹೆಂಗೆ ಗೊತ್ತುಚ್ಚಿ ಅವೇ ಹೆಂಗೆ ಪೂರ ಗೊತ್ತಪ್ಪನ ಓಲ್ಡ್ ಮಂಕ್ ಸಾಂಗ್ ಕಂಪೋಸರ್ನ ಬುಡೇದಿನ ಪೊಪ್ಪ ತೀರಿಯರು ಓ ಅಂದೆ ಓಕೆ 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 ಬೊಕ್ಕ ದಾಯಿ ಮೊನೋ ಆತುಜಿ ಮೊನೋ ಆತಂಡಿ ಮೊನೋ ಆದು $50 ಆತುಂಡು $58 ಆತುಂಡು 5 ಬೊಕ್ಕ ಮುರಣಿಯಾನು IPL ಸ್ಟಾರ್ಟ್ ಆನದೆ ಅಲ್ಪ ಯಾನೊಂಚಿ ಇವರು ಪೋಸ್ಟರ್ ಪಾಡಿಯ ಕೆಲವು ಚಾರ್ಜಿ ಬಿಟ್ಟಿದ್ದ ಡೈಲಿ ಐಟಿ ಎನ್ನದಲ್ಲ ಫೋಟೋ ಪುರದ ಆಲಜ್ಜಾಂಡು ಅಂಚಾದವು ಅಥೆಂಟಿಕ್ ಕಂಟೆಂಟ್ ಬರ್ತನು ನನಗೆ ಟೈಮ್ ತೆಗೆದನು ಸ್ವಲ್ಪ ದಿನ ಉಚ್ಚ ಆಪುಂಡು ಎಲ್ಲ ಜುಲೈಗೆ 5ನೇ ಕಾಪುಂಡು 5 ಬೊಕ್ಕ ಕೂಡ ಅಪ್ಲೈ ಬಟನ್ ಬರ್ಪುಂಡು ಜಾಗ್ರತೆ ಕೂಡ ಅಪ್ಲೈ ಮನ್ಪುಡು ದಾದಾಪು ತೂಡು ಛೇ ಅಂದು ದಾದ ಅನ್ಪುಣಿ ಯಾನ್ ಪ್ಲ್ಯಾನ್ ಮಂತಿತ್ತೆ ಊರು ಬತ್ತದೊಂಜಿ $100 ಕಂಪ್ಲೀಟ್ ಮನ್ಪೋಡು ಎಂಚಂಡಲ್ಲ ಪೂರ ಎಡ್ಡೆ ವೀಡಿಯೋ ಪಾಡ್ದು ಎಡ್ಡೆ ವೀಡಿಯೋಲ ಕೆಲವು ಬಲ್ತುಂಡು ಊರು ಬತ್ತನ ಆಂಡಲ್ಲ ಪ್ರಯೋಜನ ಇಜ್ಜಿ ತಾನೊಂದು ನೆನೆದರೆ ದೈವ ಒಂದು ಬಗೆದಂತೆ ಪನ್ಪೆರ ತಂಚ ನಮ್ಮ ಎನ್ನಿಲಕ ಓಲ ಆಪುಚಿ ಮಲ್ಲೆಜ್ಜಿ ಸರಿ ಆವು ಹೇ ಹೇ ಲಲ 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 ಸಂಗೀತ ಅವು ವಿಡಿಯೋ ಉಂಡೆ ಇರ್ನ ಚಾನಲ್ಡು ಇತ್ತೆ ಇಜ್ಜಿ ಪೂರ ಡಿಲೀಟ್ ಮಂತೇನೆ AI ವಿಡಿಯೋ ಪೂರ ಡಿಲೀಟ್ ಮಂತೆ ಬೊಕ್ಕ ಬರ್ಚಂದಿನ ಪೂರ ದೆತ್ತೆ ಡಿಲೀಟ್ ಬಂತದೆ ಬೊಕ್ಕ ವಿಶೇಷ ಪೂರ ಇರ್ನ ಬ್ರೋ ಎಂಕ್ಲದ ಅಲಜ್ಜಿ ಜಾಸ್ತಿ ಡೈಲಿ ಲೈವ್ ಮನ್ಪುಣಾತೆ ರಾಕ್ಸ್ಟಾರ್ ಬರ್ತೀರಿ ಹಾಯ್ ರಾಕ್ಸ್ಟಾರ್ ಅವರು ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೀವು ಟೇಕ್ ಎಷ್ಟು ಹ್ಯಾಂಡ್ಸಮ್ ಅಂತಿದ್ದಾರೆ ಅಯ್ಯೋ ಎಂಥದ್ದು ನೀವು ಟೇಕಾ ರಾಕ್ಸ್ಟಾರ್ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೇನೆ ಊಟ ಆಯ್ತಾ ನಿಮ್ಮದು ಏನು ವಿಶೇಷ ಮತ್ತೆ ಹೇಗಿದ್ದೀರಿ ನೀವು ಯಾಕೆಯಾ ಏಡ್ ವಿಡಿಯೋ ಮಲ್ಪೆರೆಗೆ ಆಪುಂಡೆ ಆಪುಂಡು ಮಲ್ಪೆರೆ ಬಟ್ ಅವು ದಾದ ಮುಕ್ಕಳ ರೂಲ್ಸ್ ಗೊತ್ತಾಪುಜಿ ಅವರವರ ಐಕ್ ನನ್ನ ಮನ್ಪುಜಿ ನನ್ನ ನಾರ್ಮಲ್ ನಮ್ಮ ಇಂಚಿನ ಕಂಟೆಂಟ್ ಉಂಟು ಅವಿನ ಮಾತ್ರ ಪಾಡು ಆರ್ ಪನ್ನಿ ನೀವು ಯಾಕೆ ಇಷ್ಟು ಹ್ಯಾಂಡ್ಸಮ್ ನಂದಿ ಯಾನ್ ದಾದ ಅನ್ಪುಣೆ ದಾದ ಪನ್ನುಂಡ ಐಕ್ ನನ್ನ ಹತ್ರ ಉತ್ತರ ಇಲ್ಲ ನೀವು ಸತ್ಯ ಹೇಳ್ತೀರಾ ಮಜಾಕ್ ಮಾಡ್ತೀರಾ ಸುಳ್ಳು ಹೇಳ್ತೀರಾ ನನಗೇನು ಗೊತ್ತು ಅದೇ ಸುಮಿತ್ ತಿಳ್ತೊಂದಿಲ್ಲ ಸುಮಿ ದುಬೈ ಇರ್ನ ಬ್ಯೂಟಿ ಸೀಕ್ರೆಟ್ ಪಲ್ನೆಗೆ ಬ್ಯೂಟಿ ಸೀಕ್ರೆಟ್ ದಾಲೇಜ್ ಬೊಲ್ತದ ಲೈಟ್ ಮಾಡ್ನಾಡ್ ಎದುರುಡು ಪೊರ್ಲು ತೋಜುವ ರಾತೆ ಗಾಡ್ ಪ್ರಾಮಿಸರ್ ನೀವು ತುಂಬ ಹ್ಯಾಂಡ್ಸಮ್ ನಮ್ಮ ಮನೆಯಲ್ಲಿ ಎಲ್ಲರೂ ನಿಮ್ಮ ವಿಡಿಯೋ ನೋಡ್ತೀವಿ ಹೌದಾ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಧನ್ಯವಾದಗಳು
അങ്ങനെ ಎನ್ನ ಅಮ್ಮನ ಪುದರು ನೆನಪುಂಡ ಇರ್ನ ಅಮ್ಮನ ಪುದರು ಮಸ್ತ್ ಸಮಯ ಅಂಡಿ ಇಜ್ಜಿ ಮಸ್ತ್ ಸಮಯ ಅಂಡ ಇರು ದುಂಬು ಎನ್ನ ಮೋನೋ ಆಪಿನಡು ದುಂಬರ ಹೊಂದಿತ್ತಾರಾತೆ ಆರೊಂಜಿ ಪದ್ಯ ಎಲ್ಲ ಕೇಂದಿತ್ತೀರು ಮರತು ಗೊತ್ತು ನಾವೇ ಬೇಜಾರು ಮಾಡ್ಕೋಚಿ ದಯಮಾಡಿ ಎನ್ನ ಮೆಮರಿ ಒಂತ ಕಮ್ಮಿ ಅಂಡಲ್ಲ ಅವು ಏಪಲ ಬರೋಂದಿತ್ತೇನೆ ನೆನಪರ್ಪುಣ ಒಂಜಿ ಪುದಾರ್ ಇತ್ತೆ ಅವು ಪಂತಿನದೆ ಆರಾದ ಲೈವ್ ಬರ್ಪುಜರದ ಅಂಚಾದ ಇರ್ನ ಚಾನಲ್ ನಾಡ್ಲ ತಿಕ್ಕು ಇರ್ನ ಮೆಸೇಜ್ ಉಂಡ ತೂಕ ದುಂಬದ ಮೆಸೇಜ್ ಆತ ದುಂಬದ ಅಪ್ಪ ಅಂದ ಅಂತೋಜಿ ನಿಂಗೆ ಜಿ ಲೆಟರ್ಡ್ ಸ್ಟಾರ್ಟ್ ಆಪುಂಡು ಗೀತಾ ನಮ್ಮ ಅಕ್ಕ ನಿಮ್ಮ ಇನ್ಸ್ಟಾಗ್ರಾಮ್ ID ಕೇಳಿದ್ರು ರೀಲ್ಸ್ ನೋಡೋಕ್ಕೆ ಹೌದಾ ಅದೇ ಸೇಮ್ ನವೀನ್ ಬ್ಲಾಗ್ಸ್ DXB ಅಂತ ಸರ್ಚ್ ಮಾಡಿದರೆ ಬರ್ತದೆ ಆಯಿತಾ ಅದರಲ್ಲಿ ಕೆಲವು ರೀಲ್ಸ್ ಉಂಟು ನಮ್ಮದು ನಾವೇ ಮಾಡಲ್ಲ ಅದು ಇದ್ದದ್ದು ಗೀತಕ್ಕ ನಮಸ್ತೆ ಥ್ಯಾಂಕ್ ಯು ರಚನಾ ಶೆಟ್ರೆ ಬರ್ತೀರಿ ಹಾಯ್ ಬ್ರೋ ಬಣ್ಣದಿಲ್ಲ ಹಾಯ್ ರಚನಾ ಶೆಟ್ರೆ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಪ್ಲೆ ವನಸಾಂಡೆ ದಾದೆ ಸ್ಪೆಷಲ್ ಮೊಕ್ಕ ಇಂಚ ಅಂಡ ಸುಸ್ತು ಪುರ ಕಮ್ಮಿ ಅಂಡೆ ಇರ್ನ ಸುಸ್ತು DXB ಬಂಡ ದಾದೆ DXB ಬಂಡ ದುಬೈದ ಶಾರ್ಟ್ ಕಟ್ ಅವು ದುಬೈಗೆ DXB ಇಂದ ಬಂದ್ಪೇರು ಅಂದೆ ನಮಸ್ತೆ ಅವು ನವೀನ್ ಲಾಕ್ಸ್ ಒಂದು ಮಸ್ತ್ ಜನ ಪುದರುಂಡು ಐಕೆ ಅನ್ನೊಂಜಿ ದಾದಂಡಲ್ಲಿ ಒಪ್ಪಾಡು ಬಂದು DXB ಇಂದ ಪಾಡ್ನಿ ದುಬೈಯಿಂದ ಆಪುಂಡು ಅಂಚ ಬಾಯ್ ಅನ್ನ ಜೆಪ್ಪು ಎಲ್ಲೇ ಬೇಗ ಲಕ್ಕೆರಂಡು ಓಕೆ ಶುಭರಾತ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಜಗದೀಶ್ ಅನ್ನ ಬಂದರು ಹಾಯ್ ಜಗದೀಶ್ ಅನ್ನ ವೆಲ್ಕಮ್ ಟು ಲೈವ್ ಎಂಚ ಉಣ್ಣಾರು ವನಸಾಂಡ್ ಬ್ರೋ ಎನ್ನ ಇರ್ನಾಡೆ ಹ್ಯಾಪಿ ಫ್ಯಾದರ್ಸ್ ಡೇ ಎಲ್ಲರಿಗೂ ಅಂತಿದ್ದಾರೆ ಅನಿಲ್ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ ಬೊಕ್ಕ ದಾನಿ ವನದಲ್ಲಿರು ತುಶಾಂತ್ ಅವರು ಬಂದರು ಹಾಯ್ ತುಶಾಂತ್ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಊಟ ಆಯ್ತಾ ನಿಮ್ಮದು ನಿಮಗೆ ನಾನು ಓಲ್ಡ್ ಟುಗೆದರ್ ಇರಗೆ ಮೆಸೇಜ್ ಮಾಡಿದೆ ತೂಲೆ ಇರು ತೂತು ಜಾರಿ ಮೆಸೇಜ್ ಅಂದಾದ ಅನ್ಪೋಡು ಇದೇ ಮೆಸೇಜ್ ಕಡಪ್ರೆ ಉಳ್ಳರ ಇವತ್ತು ಅಂತ ನೀವು ರಿಪ್ಲೈ ಮಾಡಲಿಲ್ಲ ನೋಡಲಿಲ್ಲ ಬೊಕ್ಕ ಲೈವ್ ದಾಯೆ ಮಲ್ಪುಣೀರು ಯಾನ್ ಪೊಕ್ಕಡೆ ಟೈಮ್ ಪಾಸ್ಗೆ ಹೊಸ ಜನ ತಿಕ್ಕಾಡು ಎಮ್ಮೆ ಹಲೋ ಬಣ್ಣದಿಲ್ಲ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಎಂಚೊಳ್ಳರು ಥ್ಯಾಂಕ್ ಯು ಫಾರ್ ಕಮಿಂಗ್ ಒಂಜಿ ಲೈಕ್ ಕರ್ದು ಸಪೋರ್ಟ್ ಆನ್ ಪ್ಲೇ ಮನಸಾಂಡೆ ದಾದು ಸ್ಪೆಷಲ್ ಹಾಯ್ ಅಕ್ಕ ಬಣ್ಣದಿಲ್ಲೇರು ಅನಿಲ್ ಅವರು ಉಮ್ಮವರು ಸಾಂಗ್ ತುಳು ಮೂವೀಸ್ ಬಣ್ಣದಿಲ್ಲೇರು ಸಾಂಗ್ ತುಳು ಮೂವೀಸ್ದ ಪೂರ ಪಂಡದ ಬೋಡಿ ತಿಂಡಿ ಎಲ್ಲ ಕೇನು ಜರುತ್ತೆ ಸಾಂಗ್ ಆ ಉಪ್ಪುನೇ ಪದ್ಯ ಇಟ್ಟಿದಾದ ದಿನೋಲ ಪಂಪಿನಿಂದ ಆಪು ಮತ್ತೆ ಪಾತೆರ್ಗ ಅವೇ ಯಾನ್ ಜೆಪ್ಪು ಬಾಯ್ ಆಲ್ ಟೇಕ್ ಕೇರ್ ಓಕೆ ರಚನಾ ಶೆಟ್ರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್ ಯಕ್ಷಗಾನ ಸಾಂಗ್ ಗೊತ್ತುಜ್ಜಿ ಬ್ರೋ ಇರು ದಿನೋಲ ಕೇಳುವರು ಯಕ್ಷಗಾನ ಸಾಂಗ್ ಅಂದು ಎಂಕ ಗೊತ್ತುಜಿ ಸತ್ಯ ಅವು ಒಟ್ರಾಸಿಲ್ಲ ಪಂಡ್ರೆಲ್ಲ ಆಪುಜಿ ಅವೆ ನಂಚ ನಮ್ಮ ಬಾಕಿ ಪದ್ಯ ಒಂಚೂರು ಒಟ್ರಾಸಿಲ್ಲ ಪನೊಲಿ ಆಟದಿನ ಪೂರ ಪನಿಯರ್ ಆಪುಜಿ ಐಕ ಆತು ಪ್ರಾಕ್ಟೀಸ್ ಬೋರ್ಡು ಇಜಿನ ಕಲ್ಪೋಡು ಇಜಿನ ಆಪುಜಿ ಬ್ರೋ ಊಟ ಮಾಡಿದ್ರಾ ಊಟ ಆಯ್ತು ಬ್ರೋ ನಮ್ಮದು ಊಟ ಆಯಿತು ಚಿಕನ್ ಸಾರು ಮತ್ತು ರೈಸ್ ನಿಮ್ದಾಯ್ತಾ ಎನ್ನ ಬ್ಲಾಕ್ ಆತುಂಡು ಸೊ ಎಲ್ಲೇ ದಿಕ್ಕ ಕ್ರೋಮ್ ಪೋದು ಸರಿ ಮಲ್ಪೋಡೋಗೆ ಮಹೇಶ್ ಬೈದು ನನ್ನನ್ನು ಅಂದೆ ಓಕೆ ಸುಮಿ ಬ್ಲಾಗ್ಸ್ ತಿಳ್ತೊಂದುಲ್ಲೇರಿ ಪುಂಜೋಕ್ಲೆಗ್ ಪೂರ ಸಬ್ಸ್ಕ್ರೈಬರ್ ತಿಕ್ಕುಯಿರಿ ಆಂಜೋಕ್ಲೆಗ್ ಆತ ಪಕ್ಕ ತಿಕ್ಕುಜೇರು ಅಂಚ ಎಂಕುಲು ಬಂಗ ರೋಡ್ ಆಪುನಂತೆ ಬೊಕ್ಕ ಎಂಕಲ್ಡು ಆತ ಕಂಟೆಂಟ್ ಇಜ್ಜತೆ ದುಬೈದ ವಿಷಯ ಗೊತ್ತುಂಡತೆ 6 days ವರ್ಕ್ ಮನ್ಪೊಡು ಒಂಜಿ ದಿನ ಸಂಡೇ
ನೀ ಒಂಜಿ ಕೋರ್ದಾಗ ಹಚ್ಕೊಂಡು ಪುನಃ 4 ಗಂಟೆ ಪೋಪುಣಿ ನೀ ಕಾಂಡ ಹಿಡ್ದಿನ ಶಂಕ 4 ಗಂಟೆ ಕೋರ್ದ ಹಚ್ಕೊಂಡು ಪೇರ ಫೋನ್ ಪೂರ ಕಣ್ಣಾಯರ ಎಕ್ಕಂತದ್ದು ಮನ್ಪೇರ ಪೂರ ಸೊ ಬಾಕಿದೆ ನಮ್ಮ ಓಡೆ ಪಿದೆ ಪೋಪಿನಿ ದಾದ ವೀಡಿಯೋ ಬರ್ಪು ನೀ ದೊಂಬುಡು ಪಿದೆ ಪೋಯರೆ ಗೊತ್ತಿಜ್ಜಿ ನೈಸ್ ಆಯಿತು ಬ್ರೋ ಅನ್ನೋದಿಲ್ಲ ಥ್ಯಾಂಕ್ ಯು ಕನ್ನಡ ಸಾಂಗ್ ಪ್ಲೀಸ್ ಮಾಡೋದಿಲ್ಲ ತುಶಾಂತ್ ಸುಮೋ ಮ್ಯಾಮ್ ರಿಟರ್ನ್ ಮಾಡಿ ಮೊದಲೇ ಜಾಯಿನ್ ಆಗಿದ್ದೀನಿ ಓಕೆ ಅಯ್ಯೋ ಅಂಚದ ಅಜ್ಜಿ ಅನ್ನೋದಿಲ್ಲ ಚಿಕನ್ ರಚನೆ ಶೆಟ್ಟಿ ಚಿಕನ್ ಅನ್ನೋದಿಲ್ಲ ಈರ್ ವ್ಲಾಗ್ ಮಲ್ಪಲೆ ಅಣ್ಣ ವ್ಲಾಗ್ ಮಂತೊಂದುಲ್ಲೆ ಅಂಡದೈತೆ ಮೂಲ ದುಬೈಡ್ ಆತ ಆಪುಜಿ ದುಬೈಡ್ ಅಂತ ಕಷ್ಟ ಆಪುನು ವ್ಲಾಗ್ ಮನ್ಪೇರೆ ಪುರ ಬೊಕ್ಕ ಲೈಸೆನ್ಸ್ ಎಲ್ಲ ಬೋರ್ಡ್ಗೆ ಐಕ್ ರಚನಾ ಶೆಟ್ಟಿ ಪಿಸ್ತೂಲ್ ಬರ್ತದೆ ಏರೆ ಎಂಕ ಕೋರಿದಿನ್ನೇಕ ಜೊಂಬುಡು ದೊಂಬುಡು ಆಪುಜಿ ಇತ್ತೆ ಅತೆ ಅಂದಿಯ ದೊಂಬು ಬಂಡ ಪಿದೆ ಪೋರ್ನೆ ಆಪುಜಿ ತಲೆಬೇನೆ ಆಪುನ ಎಂಕ ಜಾಸ್ತಿ ಪ್ರಾಬ್ಲಮ್ ದೊಂಬುದ ತರೆಕ್ ದೊಂಬಾಕಿ ಸತಿಗೆ ತಲೆಬೇನೆ ಶುರು ಆಪ ಮೊಕ್ಕ ಯಾನ್ ಇನ್ನಿಲ್ಲ ಕೊಡೆ ಬತ್ತೊಂದು ಪೋಯಿನ್ ಮೊಕ್ಕ ಪೀಸ್ ಎಷ್ಟು ಸಿಕ್ತು ಬ್ರೋ ಬಂದೆ ಪೀಸಸ್ ಎಷ್ಟು ಸಿಕ್ತು ಬ್ರೋ ಬಂದೆ ಚಿಕನಲ್ಲಿ ಒಂದು ಕಿಲೋದಲ್ಲಿ ಒಂದು 20 ಪೀಸ್ ಬರ್ತದೆ ಲೈಸೆನ್ಸ್ ಇದೆ ವೀಡಿಯೋ ಮಲ್ಪೆರೆಗ ಲೈಸೆನ್ಸ್ ಬಂಡ ಇರೆಗ್ ಓಲಂಡಲ್ಲ ಐತೆ ಹೋಟೆಲ್ಗೆ ಬರಬಹುದು ವೀಡಿಯೋ ಮನ್ಪೋಡ್ಡ ಲೈಸೆನ್ಸ್ ಬೋರ್ಡ್ ಇರು ಅಂಚನೆ ಪಾಡ್ರ ಬಲ್ಲಿ ಫೈನ್ ಬರ್ಪುಂಡು ಇರೆಗ್ 1,000 ದಿರಮ್ಸ್ 1,400 ದಿರಮ್ಸ್ ಲೈಸೆನ್ಸ್ಗೆ ಬೊಕ್ಕೊಂಜಿ ಪರ್ಮಿಟ್ ಉಂಡು ನಮ್ಮ ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟ್ದ ಅಕ್ಕಲ ಪರ್ಮಿಟ್ 3 ವರ್ಷ ಫ್ರೀ ಉಂಡು ಬೊಕ್ಕ ಕಾಸು ಕೊರಂಡು ಕೂಡ ಐಕ್ಲ 1,000 ಒಂಜಿ ವೇಳೆ ಇರು ಪ್ರಮೋಷನ್ ದಾದಂಡಲ ಮನ್ಪೋಡೈತೆ ಇರು ಅವಳು ಜಯಲಕ್ಷ್ಮಿದ ಅವು ಪುರ ಬಂತಾರದೆ ಅಂಚೆನೆ ಮೂಲ ದಾದಲ ಪ್ರಮೋಷನ್ ಮನ್ಪೋಡಿರಿಗೆ ಲೈಸೆನ್ಸ್ ಬೋರ್ಡು 4 ಗಂಟೆನ ಚಿಕನ್ ಕಟ್ಟು ಮನ್ಪೆರತ್ತಿ ಚಿಕನ್ ಕಣಯರೆ ಪೋದು ಅಂಗಡಿ ಹಿಡ್ದು ನೆಸ್ಟೋ ಬೋರ್ಡು ನೆಸ್ಟೋಡ್ದು ಚಿಕನ್ ಕಂತದ್ದು ಅವೇನು ಮೂರ್ದು ಅವೇನು ಕಡೆದು ಅವೇನು ಬೇಯ್ಪದು ಅವು ಕೊದ್ಯದು ಪೂರ ಆನಾಗ 12 ಗಂಟೆ ಆತನು ಬೊಕ್ಕ 1 ಗಂಟೆ ವನಸ್ಮಂತೆ ಸೀದಾ ಯಾನು ಒಮನ್ ಪೋದು ಒಲ್ಲ ಎಲ್ಲ ಇನ್ಶಾಲ್ಲ ಒಮನ್ ಪೋಂದುಲ್ಲಾರಾ ಓಕೆ ಎಲ್ಲೇನಾ ಓಕೆ ದುಬೈರ್ದು ಒಮನ ಗಾಡಿ ಏರ್ನ ಅಂದೆ ಐಕ್ ನಮ್ಮ ಇಂಡಿಯನ್ ಎಡ್ಡೆ ಅಂದಿ ಯೂಟ್ಯೂಬ್ಗೆ ಇಂಡಿಯಾದ ಬೆಸ್ಟ್ ಒಲ್ಲ ಇಜ್ಜಿ ಯಾನ ಇಕ್ಕಿತ್ತೆ ಅದೋಟು ಮಂತೊಂದು ಉಪ್ಪುನಿ ಎಲ್ಲ ಆನೆ ಪೋಡ ಹಂಚಿಂದು ಬೊಕ್ಕ ಒಲ್ಲ ಇಂಡಿಯಾಡು ಸೆಟ್ಲ್ ಆಂಡ ಬೊಕ್ಕ ಅಲ್ಪಡ್ತು ಜಾಸ್ತಿ ಮನ್ಪೊಳ್ಳಿ ಅಂತ ಹಂಚ ಹಾಯ್ ಅಣ್ಣ ಮನದಲ್ಲಿ ಶಾಂತಕ್ಕ ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಯಾನು ಒಣಸಾಂಡಿ ಇರ್ನ ಅಂಡಿ ಒಣಸು ಎಂಕ್ ಚಿಕನ್ ಬೊಕ್ಕ ರೈಸ್ ಚಿಕನ್ ಸಾರು ಎಂಕ್ 1 ಗಂಟೆ ಯಾವು ಒಣಸು ಇಲ್ಲ ಚಿಕನ್ ಕರಿ ಮಲ್ಪೆರೆ ಮಾರ್ರೆ ಅಂದೆ ಓಕೆ ಅವು ಈರು ಎಂಕ್ಲ ಸ್ಟೈಲ್ ಮನ್ಪುನತ್ತದೆ ಕಡೆದು ಪುರ ಮನ್ಪಾರ ತಾರಾಯ ಪುರ ಪಾಡ್ದು ಈರು ನೀರುಳ್ಳಿ ಫ್ರೈ ಮನ್ಪುನ ಅಂದು ಹಾಯ್ ಶಾಂತಕ್ಕ ಮನದಲ್ಲಿ ಫ್ಯಾಂಟಾಸ್ಟಿಕ್ ಮನದಲ್ಲಿ ಫ್ಯಾಬ್ಯುಲಸ್ ಆಯಿತು ಶಾಂತ್ ಬನ್ನಿ ಜನರೇ ವಿಶಾಲಾ ಶೆಟ್ಟಿ ಬರ್ತೀರಾ ಹಾಯ್ ವಿಶಾಲಾ ಶೆಟ್ಟಿ ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಸ್ವಲ್ಪ ಊರಿರ್ನ ಫಸ್ಟ್ ಟೈಮ್ ಲೈವ್ ಬೈದಾರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಡಬಲ್ ಟ್ಯಾಪ್ ಅಂತ ಲೈಕ್ ಮನ್ಪ್ಲೆ ಅಂಚನೆ ಚಾನೆಲ್ಗೆ ಒಂಜಿ ಸಬ್ಸ್ಕ್ರೈಬ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ವೀಡಿಯೋನ ಪೂರ ತೂಂದು ಪ್ಲೇ ಇನ್ನಿಲ್ಲ ಒಂಜಿ ವೀಡಿಯೋ ಪಾಡ್ದೆ ಎಂಕ್ಳು ಶನಿದೇವರನ ಬ್ರಹ್ಮಕಲಶದ ಅವೇನು ಪೂರ ತೂದು ಸಪೋರ್ಟ್ ಮನ್ಪ್ಲೆ ಖುಷಿ ಅಂಡ ಒಂಜಿ ಲೈಕ್ ಕೊಡ್ದು ಕಾಮೆಂಟ್ ಮಾಡಲಿ ಟೈಮ್ ತಿಕ್ಕಿಜಿನ ಚಾಲು ದೀದು ಬಿಡ್ಲಿ ಅಂಚನೆ ಮನ್ಪುನ ನೀರುಳ್ಳಿ ಟೊಮೆಟೊದ ಅರ್ಧ ಅಂಟೆಡ್ ಎಂಕ್ಲ ಆಪುನು ಐಟದ ಆಲಜ್ಜಿ ನೀರುಳ್ಳಿ ಫ್ರೈ ಮನ್ಪುನು ಟೊಮೆಟೊ ಚಿಕನ್ ಪಾಡ್ನು ಅವು ಬೇಯೊಂದು ಪುನ್ ಬೊಕ್ಕ ಒಂದು ಅಂಚತ್ತು ಮುಂಚಿ ಪೊದು ನೀರುಳ್ಳಿ ಕಾಯ್ಪೊಡು ತಾರಾಯಿ ಪೊದು ಐದು ಪುರ ಮಿಕ್ಸ್ ಪುರ ಮನ್ಪೊಡು ಬೆಳ್ಳುಳ್ಳಿ ಪುಲಿ ಅವು ಪುರ ಪಾಡೋಡು ಐದು ಬೊಕ್ಕ ಕೂಡ ಕಡೆ ಓಡು ವಿಶ್ವ ಯೋಗ ದಿನದ ಶುಭಾಶಯಗಳು ಹೌದೌದು ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು ಆಗಲು ಫಾದರ್ಸ್ ಡೇದು ಶುಭಾಶಯಗಳು ಮನೆಯಲ್ಲಿ ಅಪ್ಪಂದಿರಿದ್ದರೆ ಒಂದು ಫೋನ್ ಮಾಡಿ ಅಪ್ಪಂದಿರಿಗೆ ಇಲ್ಲಾದರೆ ಬಿಡಿ ಮನೆಯಲ್ಲೇ ಇದ್ದರೆ ಒಂದು ಹಗ್ ಮಾಡಿ ಹ್ಯಾಪಿ ಫಾದರ್ಸ್ ಡೇ ಅಂತ ಈರು ಒಂಜಿ ದಿನ ಮೀಟ್ ಆವಡಿ ಇತ್ತೆ ಈರು ತೀ ನೆಕ್ಸ್ಟ್ ಮೂಜಿ ಮಂತ್ ಬೊಕ್ಕ ಬಾರಿ ಬರ್ಪೆ ಅಂದೆ ಓಕೆ ಬಲೆ ಪೋದು ಬಲೆ ಇರು ಬೊಕ್ಕ ಮೀಟ್ ಹಾಕವರಾಗವೆ ಹ್ಯಾಪಿ ಯೋಗ ಡೇ ನೋ ತಾರೈ ಮುಂಚಿ ಪೂರ ಪಾಡ್ದಿತ್ತೆ ಕರಿ ಮನ್ಪುನಿ ಮಾರ್ರೆ ಅಂದ ಓಕೆ ಅವರಿಗೆ ಆತು ಪ್ರಾಕ್ಟೀಸ್ ಉಂಡದು ಅಂಚಾದಿ ಬೊಕ್ಕ ಇರ್ನಾಟಿಗೆ ಫ್ರೆಂಡ್ ನಕುಲೊಲ್ಲೆ ಅಕುಲು ಪೂರ ಇರಿಗೆ ಹೆಲ್ಪ್ ಅಂತ ಕೊರ್ಪೇನು 2-3 ಜನ ಇತ್ತನ ಪಕ್ಕ ಆಪುನಿ ಯಾನಿ ಇನ್ಕ್ಲೂಡಿಂಗ್ ಪೂರ ಪೋದು ಪನ್ಯಾನ್ ಇನ್ಶಾಲ್ಲ ಓಕೆ
ಒಂಜಿ ಗಂಟೆಡು ಪರ ಮನ್ಪೆ ಮಾರ್ರೆ ಅಂದೆ ಪೂರ ಮನ್ಪರ. ಓಕೆ 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 ಇರೆಗೆ ಪ್ರಶಸ್ತಿ ಕೊರ್ಕಾವೆ. 1 ಗಂಟೆಯಲ್ಲಿ ಕಜಿಪು ಮಾಡಿ ಮುಗಿಸುವ ತುಷಾಂತ್ ಬ್ರೋ ಗಿನ್ನೆಸ್ ವರ್ಲ್ಡ್ ರೆಕಾರ್ಡಲ್ಲಿ ದಾಖಲಾಗಿದ್ದಾರೆ. ಇರು ಹುಷಾರ್ವನು ಲಂದಿ ಇರು ಚಿಕನ್ ಕರಿ ಎಂಚ ಮಲ್ಪುವರ ವೈಟ್ ಮಲ್ಪುವರ ಎಂಚಿನಾಗೆ ನೀವು ಚಿಕನ್ ಕರಿ ಮಲ್ಪುನ ಕಡೆದು ನಮ್ಮ ಊರು ಮನ್ಪುವ ಅಂಚ ತಾರಾಯಪುರ ಪಾಡ ಸಾಂಗ್ ಪಲ್ಲೆ ಅಣ್ಣ. ಓಕೆ ಸಾಂಗ್ 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 ನೀಲ ಮೇಘಗಾಲಿ ಬೀಸಿ ಹೂವಾದ ಹಾಗೆ ಚಂದ್ರ ತಾರೆ ಚೆಲ್ಲಾಡೋ ಹಾಗೆ ಎದೆಯ ತುಂಬಿ ಕೆಣಕಿದ ಚಿಂತೆ ಕರಗಿ ಕರಗಿ ಬನಿಯಂತೆ ಮನವಿಯಾಲೆಯಂತಾಗಿ ತೂಗಾಡಿದೆ ನೀಲ ಮೇಘಗಾಳಿ ಬೀಸಿ ದೂರಾದ ಹಾಗೆ ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡೋ ಹಾಗೆ ಹೂವಾಯಿತು ಮನ ಹೂವಾಯಿತು ನೀ ಸೇರಲು ಸವಿಜೇನಾಯಿತು ಹಾಡಾಯಿತು ಹೊಸ ಹಾಡಾಯಿತು ನೀ ಹಾಡಲು ಬಲು ಇಂಪಾಯಿತು ಬಳಿ ಬಂದಾಗ ಸುಖ ತಂದಾಗ ಬಳಿ ಬಂದಾಗ ಸುಖ ತಂದಾಗ ಆನಂದವೇ ತುಂಬಿತು ನೀಲ ಮೇಘಗಾಳಿ ಬೀಸಿ ದೂರಾದ ಹಾಗೆ ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡೋ ಹಾಗೆ. ಥ್ಯಾಂಕ್ ಯು. ಹೊರ ಇರ್ನ ಮಲ್ತಿನ ಕಜಿಪು ತಿನ್ನೋಡುವಣಲ್ಲೇರು ಎಂಚ ತಿನ್ನೋಲಿಯಾ ಅವಳಲ್ಲೇರು ತುಷಾಂತ್ ಪಿನ್ ಮನ್ಪುಳೆ ಮಾರ್ರೆ ಜಾಯ್ನ್ ಆವಡು ಸಬ್ಬು ಕಮ್ಮಿ ಉಂಟು ಅಂದೆ. ಓಕೆ ಓಕೆ ಟಕ ಟಕ ಟಡಕ್ಕ. ಎಲ್ಲರೂ ತುಷಾಂತ್ ಅವರನ್ನು ಸಪೋರ್ಟ್ ಮಾಡಿ. ತುಷಾಂತ್ ಅವರನ್ನು ಪಿನ್ ಮಾಡಿದ್ದೇನೆ, ಅವರಿಗೆ ಸೂಜಿ ಸೃಷ್ಟಿದ್ದೇವೆ. ಸೊ ನೀವೆಲ್ಲ ಅವರನ್ನು ಸಪೋರ್ಟ್ ಮಾಡಿ, ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅವರು ನಮ್ಮ ದುಬೈಯಲ್ಲೇ ಇದ್ದಾರೆ, ಶಾರ್ಜಾದಲ್ಲಿದ್ದಾರೆ. ಸೊ ಯಾವಾಗಲೂ ನಾಳೆ ಅವರನ್ನು ನಮ್ಮ ಲೈವಲ್ಲಿ ತರ್ತೇವೆ ಬೇಕಾದರೆ. ಅವ್ರು ಬಂದರೆ ಮತ್ತೆ ಮೆಸೇಜ್ ನನಗೆ ಓದಲಿಕ್ಕೆ ಆಗ್ತದೆ ಇಲ್ವ ಅಂತ ಗೊತ್ತಿಲ್ಲ, ನೋಡಬೇಕಷ್ಟು ಟ್ರೈ ಮಾಡಬೇಕು, ನೋಡುವ. ಪತಂಗವಾಗಿ ನಾರಬಲ್ಲೆ ಸಾಂಗ್ ಪಾಡಲೆ. ಪತಂಗವಾಗಿ ನಾರಬಲ್ಲೆನಾ ಅವು ಗೊತ್ತುಜ್ಜಿ ಅಂಚೆ ಪೂರ ಪದ್ಯ ಗೊತ್ತಿತ್ತನೆ. ನಾನು ಎರಡಲ್ಲ ಪಾತಿರ ಕುಲ್ದೆ ಸೀದಾ ಪದ್ಯನೇ ಪಣಂದಿತ್ತು ಅಂದ್ವೆ ಅರ್ಲಕ ಆರೋರಿ ಪದ್ಯ ಅನ್ಪೇನೆ ಆರೋರಿ ಪಂಪೇನೆ ಅಂಚೆನೆ ಆ ಮೆಸೇಜ್ ಪೂರ ಪಾತಿರ ರಜ್ಜಿ ಜಾಸ್ತಿ ಹೊರ ಓದುವೆ ರಜ್ಜಿನ ಸೀದಾ ಪದ್ಯ ಪಣಂದೇ ಪುಲ್ ಏತು ಜನ ಬರ್ಪೇರು ಎಡ್ಡೆ ಸಿಂಗಿಂಗ್ ಮಾತ್ರ ಹಿಂದಿ ಪದ್ಯ ಅನ್ಪೇರು ಜಾಸ್ತಿ. ಹಿಂದಿದಾರ ಕಲ್ಪೊಲಿ ಕೆಲವು ಪದ್ಯ ನೆನಪರು ಪೂಜೆ ಪದ್ಯ ಇತ್ತ ಇಂಕ ದುಂಬು ಮೇರು ನಮ್ಮ ಮೇರು ಪಣಂತಿರತ್ತ ಸಂಗೀತಕ್ಕೆ ಪದ್ಯ ಬಣ್ಣ ಇಂಕ ನೆನಪು ಅಂತನು ಕಾಂಡೆ ಲೈವ್ ಇತ್ತನ ತನ್ನ ಬೊಲ್ಪು ಈ ಪದ್ಯ ಹೆಂಗೆ ಬರ್ಪುಂಡು ಅಂಚ ನೆನಪು ಅಂತನ ಇಂಕ ಇತ್ತ ಯಾರಲ್ಲ ಲೈವ್ ಅನ್ಪುಜರದ. ಸುನಿಲ್ ಬ್ರೋ ಬರ್ತೀರಿ. ಸುನಿಲ್ ಬ್ರೋ ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ? ನಿಮ್ಮೊಂದು ಹೆಸರಿಗೆ ಬ್ಲೂ ಕೊಡು ಆಯಿತಾ?
ಓಹೋ ಹೋ ಹೋ ನೋ 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 ನೋ. ನಮಸ್ತೆ ನಮಸ್ತೆ ನಮಸ್ತೆ. ಊಟ ಆಯಿತು ಸರ್, ನಿಮ್ಮದು? ನಮ್ಮದು ಆಯಿತು ಬ್ರೋ. ಏನಿತ್ತು ಸ್ಪೆಷಲ್ ಇವತ್ತು ನಿಮಗೆ? ಚಿಕನ? ನಮಗೆ ಚಿಕನ್ ಇತ್ತು. ಸಂಡೇ ಅಲ್ವಾ, ಜನ ಕಮ್ಮಿ ಇದ್ದಾರೆ ಇವತ್ತು ಲೈವಲ್ಲಿ, ಜಾಸ್ತಿ ಜನ ಇಲ್ಲ. ಸಂಡೇ ಚಿಕನ್ ತಿನ್ನೋಲ್ಲ ಬರೋ. ತಿನ್ನೋಲ್ವಾ ನೀವು ಚಿಕನ್? ಹೌದಾ? ಕಿಡ್ಸ್ ಫಿಟ್ಸ್ ಬಂದಿರ. ಹಾಯ್ ಗುಡ್ ನೈಟ್ ನವೀನ್ ಅಂತಿದ್ದಾರೆ. ಓ ಕಿಡ್ಸ್ ಫಿಟ್ಸ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕೆ ಗುಡ್ ನೈಟ್? ಇಷ್ಟು ಬೇಗ ಮಲಗುದಾ? 8, 9:30, ಕಾಲ್ ಕಮ್ಮಿ 10 ಆಯ್ತಲ್ಲ. 10:45 ಅಲ್ಲ 9:45 ಆಗಿದೆ. ಈಗಲೇ ಮಲಗುದಲ್ಲ? ಓಕೆ ಓಕೆ, ಗುಡ್ ನೈಟ್ ಗುಡ್ ನೈಟ್, ಶುಭರಾತ್ರಿ. ಥ್ಯಾಂಕ್ ಯು ಲೈವ್ಗೆ ಬಂದು ಒಂದು ಸಪೋರ್ಟ್ ಮಾಡಿದ್ರಲ್ಲ, ಧನ್ಯವಾದಗಳು. ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಟ್ಟು ಮಲಗಿ ಆಯಿತಾ? ನಾಳೆ ಸಿಗೋಣ. ಶುಭರಾತ್ರಿ. ಸಾವಿರ ಜನ್ಮಗಳು ಬರಲಿ. ನಾನು ಊರಿಗೆ ಬಂದಿದ್ದೀನಿ ಬ್ರೋ, 15 ಡೇಸ್ ಲೀವ್. ಹೌದಾ? ಓಕೆ ಓಕೆ, ವೆರಿ ಗುಡ್, ಎಂಜಾಯ್ ದ ಲೀವ್ ಸರ್. ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಕಿಡ್ಸ್ ಫಿಟ್ಸ್. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ. 1.5 ವರ್ಷ ಆಯಿತು ಊರಿಗೆ ಬಂದಿಲ್ಲ. ಹೌದಾ? ಓಕೆ ಓಕೆ, 1.5 ವರ್ಷಕ್ಕೆ ರಜೆ ಕೊಟ್ಟರೆ 15 ದಿವಸ ಓನ್ಲಿಯಾ? ವೀರ ಧೀರರಾಳಿದ ನಾಡು ನಮ್ಮದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರ ಸಾಧು ಸಂತರ ನೆಲೆ ನಮ್ಮದು, ಮಹಾಶಿಲ್ಪಕಾರರ ಕಲೆ ನಮ್ಮದು. ಸಂಗೀತ ಸಾಹಿತ್ಯ ಸೆಲೆ ನಮ್ಮದು. ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ. ಜೀವತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಅನ್ನುವ ಔದಾರ್ಯ ನಮ್ಮದು. ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು. ಕಸ್ತೂರಿ ಕನ್ನಡದ ಸವಿ ನಮ್ಮದು. ರೋಮ ರೋಮಗಳು ನಿಂತವ ತಾಯೇ ಚೆಲುವ ಕನ್ನಡದೊಳೇನಿದು ಮಾಯೆ. ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ. ತನುವು ಮನವು ಧನವು ಎಲ್ಲ ಕನ್ನಡ, ತನುವು ಮನವು ಧನವು ಎಲ್ಲ ಕನ್ನಡ. ಆ ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ. ಥ್ಯಾಂಕ್ ಯು. ನೈಸ್ ವಾಯ್ಸ್ ಬ್ರೋ ಅಂತಿದ್ದಾರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಮುಂದೆ ಸಾಗು ನೀ ಬಯಸಿದ್ದೆಲ್ಲ
ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ, ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ, ನಿನಗೆ ಅನುಭವ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ. ಪ್ರಶ್ನೆ ರೆಡಿ ಉಂಟು ಮಾರೆ, ಆದರೆ ಯಾರು ನೀವೊಬ್ಬರೇ ಇರುವುದಲ್ಲ, ಬೇರೆ ಯಾರಿಲ್ಲಲ್ಲ, ಯಾರ ಹತ್ರ ಕೇಳೋದು? ನೀವೇ ಉತ್ತರ ಕೊಡಬೇಕಾಗ್ತದೆ. ನೋಡುವ ಯಾರಾದ್ರು ಬರ್ತಾರಂತ, ಇಲ್ಲಾಂದರೆ ಮತ್ತೆ ಬೋರ್ ಆಗ್ತದೆ ಮಾರೆ. ಜನ ಇಲ್ಲ, ಸಂಡೇ ಅಲ್ವಾ, ಎಲ್ಲರೂ ಕೋರ್ದ ಗಜ್ಪು ಮಾಡಿ ಕೋಳಿ ಶುಕ್ಕ ಮೀನು ಶುಕ್ಕ ಮಾಡಿ ತಿಂತ ಇದ್ರೆ ಮಲಗ್ತಾರೆ. ಕರ್ಪೂರದ ಬೊಂಬೆ ಎನ್ನಲೆ, ಕರ್ಪೂರದ ಬೊಂಬೆ ಎನ್ನಲೆ, ನನ್ನ ಪೊನ್ನು ಮಯಕದ ಮಿಂಚಿ ದೈಕಾಲೆ. ಮಲಯಾಳಂ ಗೊತ್ತು ಜಪ, ಅದು ಸಾಂಗ್ ಗೊತ್ತಿಲ್ಲ ಮಾರೆ, ಅದು ಸ್ವಲ್ಪ ಕಷ್ಟದ ಸಾಂಗ್, ಅದು ಅಷ್ಟು ಸುಲಭ ಇಲ್ಲ, ನಮಗೆ ಅಷ್ಟು ಗೊತ್ತಿಲ್ಲ, ಲಿರಿಕ್ಸ್ ಉಂಟಾ ಗೊತ್ತಿಲ್ಲ. ಕರ್ಪೂರದ ಬೊಂಬೆ ಎನ್ನಾಲೆ, ಆ ಎನ್ನ ಪೊನ್ನು ಮಯಕದ ಮಿಂಚಿದಕ್ಯಾಲೆ, ಕನ್ನಡನ ಕಣ್ಣು ದಿಯಾಲೆ, ಆ ಡಿಂಪಲ್ ಪೊನ್ನು ಸಿಂಪಲ್ ಆದ ಲುಕ್ಕು ಕೊರಿಯಾಲೆ. ಸನಿಗೆಡು ತುಯ್ಯಾಲೆ, ದಾನೆ ಪೊನ್ನು ಮನಸ್ಸನ್ನು ಬಿಂದಾಲೆ. ಅದು ದಾಟಿ ಬರಲ್ಲ ನನಗೆ, ಅದು ಸಾಂಗ್ ಕೇಳಬೇಕು, ಸ್ವಲ್ಪ ಬರೆದಿಡುತ್ತೇನೆ, ಕೇಳಿದರೆ ಬರಬಹುದು. ಕರ್ಪೂರದ ಬೊಂಬೆ ಎನ್ನಾಲೆ. ಮೋಕೆದ ಸಿಂಗಾರಿ ಇರು ಲೈವ್ ಉಸರಾವಡಿ, ಇರೆ ಲೈವ್ ಉಸರಾವಡ ಆವಿಡು ಪ್ಲೀಸ್. ವರ್ಮ ಪೀಪಲ್ ವಾಚಿಂಗ್ ಲೈವ್ ಟಿವಿ. ಮೋಕೆದ ಸಿಂಗಾರಿ ಉಂತದೆ ವಯ್ಯಾರಿ, ಮೊಕ್ಕದ ಸಿಂಗಾರಿ ಕಾತಂದ್ರೆ. ನೀವು ಎಲ್ಲಿಂದ ಇದನ್ನು ತರ್ತಾ ಇದ್ದೀರಿ ಮಾರೆ ಅನಿಲ್ ಅವರೇ? ಎಲ್ಲಿಂದ ಕಾಪಿ ಮಾಡ್ತಾ ಇದ್ದೀರಿ? ಗೂಗಲಲ್ಲಿಯಾ? ಅದು ಹಾಡ್ತಾ ಇದ್ದೇನೆ, ಡೈಲಿ ಹಾಡ್ತಾ ಇದ್ದೇನಲ್ಲ. ಮೋಕೆದ ಸಿಂಗಾರಿ ಉಂತದೆ ವಯ್ಯಾರಿ, ಬಿಟ್ಟಿದ್ದ ಪೊನ್ನೆ ನಿನ್ನ.
ಇಲ್ಲದ ಬೊಂಬೆ ಎನ್ನಾಲಿ ವಚ್ಚವ್ ಮವ್ವ ಹಾಯ್ ವಚ್ಚವ್ ಮವ್ವ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಾಗೆ. ವೆರ್ ಆರ್ ಯು ಫ್ರಮ್ ಅಂತಿದ್ದಾರೆ. ಐ ಆಮ್ ಫ್ರಮ್ ಬ್ಯಾಂಗ್ಳೂರು. ವೆರ್ ಆರ್ ಯು ಫ್ರಮ್ ಬ್ರೋ? ಚಾರ್ಜ್ ಜಿಪಿಟಿಯಾ? ಓಕೆ ಓಕೆ. ಡಿಫ್ರೆಂಟ್ ನೇಮ್ ಅಲ್ವಾ? ಅಲ್ಲ, ಹೌದು ಮಾರೆ, ಅದೇ ನನಗೆ ಅರ್ಥ ಆಗಿಲ್ಲ ಅದು ವಚ್ಚಾವ ಎಂತ ಬರೆದಿದ್ದಾರೆ ಅಂತ. ಆಂಧ್ರ ಕರ್ನೂಲು. ಓಕೆ ಓಕೆ ಓಕೆ, ಆಂಧ್ರ ಕುರ್ನೂಲಾ? ವೆಲ್ಕಮ್ ಟು ಲೈವ್ ವಚ್ಚಾವ್ ಮವ್ವ. ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಫ್ ಯು ಡೋಂಟ್ ಮೈಂಡ್. ಥ್ಯಾಂಕ್ ಯು. ಕನ್ನಡ ಬರ್ತದೆ ನಿಮಗೆ? ಇರು ಮ್ಯಾಂಗ್ಳೂರು ಒಲ್ಪಾಯಿ ಪರಂಗಿಪೇಟೆ ಬ್ರೋ, పరంగిపేటే. భోజనం చేసినారా? ఎక్కడున్నారు? నేను ఛానల్కు వెళ్ళి వీడియో చూడండి, సబ్స్క్రైబ్ చేయండి, సపోర్ట్ చేయండి. తర్వాత కామెంట్ పెట్టండి. కర్నాల్ ఏం చేస్తున్నారు? పని చేస్తున్నారా? బిజినెస్ ఓనరా? ಸ್ಟೂಡೆಂಟಾ? ತೆಲುಗು ಯಾವ ಗ್ಯಾಪಲ್ಲಿ ಕಲ್ತಿರಿ ಬ್ರೋ? ಅದು ನಮ್ಮ ಇಲ್ಲಿ ಫ್ರೆಂಡ್ ಇದ್ದಾರೆ, ಅವರು ಸ್ವಲ್ಪ ಕಲಿಸಿದ್ದಾರೆ. SJ ಫ್ಯಾಮಿಲಿ ಬರ್ತೀರಾ? SJ ಫ್ಯಾಮಿಲಿ ವೆಲ್ಕಮ್ ಟು ಲೈವ್. ಎಂಚೊಲ್ಲದು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಕೊಂಚ ಲೈಕ್ ಕೊಡಿ, ಸಪೋರ್ಟ್ ಪ್ಲೇ ಅವನ ಸಂಡೆ ಏದಾದ್ರು ಸ್ಪೆಷಲ್ కోరి గజప ఇతారా మేము భజనం మీరు భోజనం చేసినారా? మీను చేసినారు. నేను భోజనం చేసినా అని చికెన్ కొలంబు తెంజినాని పేరు జూనియర్ NTR ఈరా ಅತ್ತೆ ಅವಾರು ತೆಲುಗುದಾರ ಬೈದಿರ ಎರಡ ತೆಲುಗು ಬಾತೀರ. ನಾನು ಚಿಕನ್ ಕೊದ್ದೆಲ್, ಚಿಕನ್ ಪಿನ್ನೆ ರೈಸ್, ಚಿಕನ್ తర్వాత ರೈಸ್. ಎಸ್ ಆಲ್ರೌಂಡರ್ ಬ್ರೋ. ಆಲ್ರೌಂಡರ್ ಬ್ರೋ, ನೀವು ಒಳ್ಳೆಯದು, ಕಮ್ಯುನಿಕೇಷನ್ಗೆ ಹೆಲ್ಪ್ ಆಗುತ್ತೆ. ಹೌದು, ಅದು ಸ್ವಲ್ಪ 1-2 ಲೈನ್ ಅಷ್ಟೇ. ಹೇಗಿದ್ದೀರಾ ಅಂತ ಕೇಳೋದು ಅಷ್ಟೇ, ಮತ್ತೆ ಗೊತ್ತಿಲ್ಲ, ಜಾಸ್ತಿ ಗೊತ್ತಿಲ್ಲ. ಕಲೀಲಿಕ್ಕೆ ಚಾನ್ಸ್ ಇತ್ತು, ಕಲೀಲಿಲ್ಲ. ಈಗ ಬೇರೆ ಲೈನಲ್ಲಿದ್ದೇವೆ, ಕಲೀಲಿಕ್ಕೆ ಆಗೋದಿಲ್ಲ. ಈರ ಬೆರಿ ಪತ್ವಾರಿ ಈರ ಬೆರಿ ಪತ್ವಾರು ಬೆರಿ ಬತ್ತೇರಿಜ್ಜಪ್ಪ. ಆರು ಬೆರಿ ಬತ್ತೇರಾ? NTR The Bluetooth device is ready to pair. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಆಡೋಣ ಬಾ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೇನೆ ಸುಖವೆಂದರು.
ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ ಒಳ್ಳೆ ದಿನಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆಯೇ ಸರಿಗಮ ಪದ ನಿಸ ಓದಿಸಿ ತರ ತರ ಅಡುಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲ್ಲೇ ಮದುವೆ ನಿಜವಾಗಿ ನನಗೇನು ತೋಚದೆ ಹೇಳಮ್ಮ ನೀನೆಂದು ಕೇಳಿದೆ ಮನಸೊಂದೆ ಸಾಕಂತೆ ಸಾಕ್ಷಿಗೆ ಅರಿಶಿನವೇ ಬೇಕಂತೆ ತಾಳಿಗೆ ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ ಸುಳ್ಯಾವುದೇ ಕೋಗಿಲೆ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೇ ಸುಖವೆಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ ನನ್ನನ್ನೊಂದು ಬೊಂಬೆ ಎಂದು ಮಾಡಿದ ಸರಿ ತಪ್ಪು ಕಳಿಸದೆ ದೂಡಿದ ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ ನನ್ನ ಹಾಡಿಗೆ ಬೆಲೆ ಮನೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸೀರಾಚಿದ ಎಲೆ ಹಾಕಿ ತೆಗೆಯೋನು ಹಸು ಹೆಮ್ಮೆ ಮೇಯಿಸೋನು ಸೋಪಾನ ಕೇಸರಿ ವೆಲ್ಕಮ್ ಟು ಲೈವ್ ಮುದ್ದುಶ್ರೀ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಒಣಸಾಂಡೆ ಅದೇ ಸ್ಪೆಷಲ್ ಇರುಳಲ್ಲಿ ಬರಿಬಾವಿ ನೋಡಿದೆ ಹಗಲಲ್ಲಿ ಯಾರೆಂದರೆ ಹಾರಿದೆ ಆ ರಾತ್ರಿ ಗಂಟೆಂದರೆ ಹಾಕಿದೆ ಈ ರಾತ್ರಿ ಹಾಡೆಂದರೆ ಹಾಡಿದೆ ಕೈಗೊಂಬೆ ನಾನು ಕುಣಿಸೋನು ನೀನು ನಾ ಯಾರಿಗೆ ಹೇಳಲಿ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೇ ಸುಖವೆಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವನಸ ಆಡಣ್ಣ ಇರ್ನಾಡೆ ಎಲ್ಲ ಆಂಡಿಯ ಕೋರಿ ಇರು ಸಾಂಗ್ ಎಂಡ ಆಯ್ಬೇಕ ಪಾಲನೆ ಒಣದೆ ಮುದ್ದುಶ್ರೀ ಸೂಪರ್ ಒಣದೆ ಅನಿಲ್ ಅವರು ಆ ಕಾಯ್ತಾ ಇರ್ತಿದ್ದಲ್ಲೇ ಯಾವ ಚಿಕನ್ ಬ್ರೋ ಫಾರ್ಮು ಬಾಯ್ಲರ್ ನಟರಾಜ ಗಿಲ್ರಾಜ ತಂದೂರಿ ನಮ್ಮದು ಬಾಯ್ಲರ್ ಬ್ರೋ ವರ ಯಾರು ವರ ಯಾರಂತ ಗೊತ್ತಿಲ್ಲ ನೀವು ಹೇಳಬೇಕು ಯಾವ ವರ ಅಂತ ಯಾರು ವರ ಅಂತ ನಮ್ಮ ಆಗಿದೆ ನಮ್ಮದು ವರ ಅಲ್ಲ ನಮ್ಮದು ವಧು ಅದು ಆಗಿ ತುಂಬ ಸಮಯ ಆಯಿತು ಕೋರಿ ಬಾಯ್ನ ಗರ್ಲ್ ಅಣ್ಣ ಕೋರಿ ಬಾಯ್ನ ಗರ್ಲ ಅಂದ ಕೋರಿಯ ಕೋ ಯಾವ ತೂತು ಏನು ಗೊತ್ತುಜ್ಜಿ ಅವು ಕಟ್ತದ ಕೊಡ್ತೀನಿ ಅದ ಅಯ್ಯೋ ದೇವ್ರ ಬಾಯ್ಲರ್ ಕೋರಿ ಆತ ಅವು ಗೊತ್ತಾಪಜಿ ನಂಗೆ ಅಲ್ಲರೇ ಬ್ರೋಸ್ ಸೆಕೆಂಡ್ ಒಂದು ಆಗಿ ಬ್ರೋ ಸ್ಮಾರ್ಟ್ ಇದ್ದೀರಾ ಸೆಕೆಂಡ್ ಬೇಡಪ್ಪ ಪ್ರೀತಿ ಮಾಡಬಾರದು ಶಿಲೆಗಳು ಸಂಗೀತವ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಯಾರಿಗಳು ನಮ್ಮೂರ ಇವರ ನಮ್ಮೂರ ಮಂದರ ನಡೆಯುವ
ರಾಮಚಾರಿ ಹಾಡುವ ಲಾಲಿ ಹಾಡುವ ಕೇಳುವ ಪಿನ್ ಹಿಡಿದ ಜೆತ್ತೆರ ಅಂದು ಯಾರು ಹೊಡೆ ಪೋತೆರ ನಿಜ್ಜಿ ಪಿನ್ ಮಂತ್ ಪೋಲೆ ಅಂತೀರ ಮಾರ ಪಿನ್ ಮಂತಿದಾರನ ಸುದ್ದಿಜ್ಜಿ ಅಯ್ಯಯ್ಯೋ ಅಯ್ಯಯ್ಯೋ ಫಾದರ್ಸ್ ಡೇ ಆಂಡ್ ಇರ್ನ ಸೆಕೆಂಡ್ ಆಂಡ ಫಸ್ಟ್ ದಾರ ಅಣ್ಣನ ದುಬೈಡ್ದು ಮಂಗಳೂರಿಗೆ ಎಡ್ದು ಅಂದಿ ಅಂಚೆ ಪ್ರಾಯರ ಆಪುನಾತೆ ಇನಿದಾನೆ ಐತಾರ ಜನ ನಿಂಚಿ ಲೈವ್ ಇಡು ಪಿಕ್ಚರ್ ಬೋತಲಿ ಬೊಕ್ಕಡೆ ಪಿಕ್ಚರ್ ಪೋಡ್ನಿತ್ತು ನಾಯ್ಚಿ ಪೂರ ದೂರ ಪೋತಿರು ಗೊತ್ತಿಜ್ಜಿ ದೂರ ಪೋತಿರು ನಾನು ಎಂಡೆ ಜನಜ್ಜಿನ ಎಂಡೆ ಬಂದ್ಬಿಡು ಮಕ್ಕ ಅಂತ ಬರ್ತಾ ಈಗ ಉಳ್ಳೇರು ಕೆಲ ಉಳ್ಳೇರು ಮಿತ್ತು ಪಾತಿರ್ಜೇರು ಖಾಲಿ ಕುಲೋನ್ ತೂ ಒಂದು ಉಳ್ಳೇರು ದಾದಂದು ಗೊತ್ತಿಜ್ಜಿ ದಾದ ತೂಪಿನ ಕುಲು ನಾನು ಮೀನು ಬತ್ತೆರ ಪೋತೆ ಅಂದೆ ದಿಂಜಿ ಬತ್ತೆರ ಉಬಾರು ಹೋಗ್ತೀರ ಅಂದದೆ ಮೇರೆಗೆ ಸಂಪತ್ತನ್ನ ಇಲ್ಲಲ್ಲ ಅಗೇಲಿಗೆ ಬೊಕ್ಕ ಬರ್ಪೆ ಅಂತೀರ ಸುದ್ದಿಜ್ಜಿ ಓ ಅಗೇಲು ಉಂಡ ಉಂಡುದು ಬರಾಯಕ್ಕೆ ಬೊಕ್ಕ ಓಡೆ ಬರದೆ ಬರ್ಸ ಬೈದನ ಅಂದೆ ಹೆಂಗೆ ಗೊತ್ತಿಜ್ಜಿ ಅನ್ ಕೇಂದಿಜ್ಜಿ ಬರ್ಸ ಬೈದನ ನೋಡಮ್ಮ ಹುಡುಗಿ ಏನಮ್ಮೋ ಸರಿಯಾಗಿ ನೀನಿಲ್ಲ ಓದೋದು ಅನ್ನ ಈರ ಪೊರ್ಲು ಆತ ಐಕೆ ಇರೇನು ತೂಪು ನನ್ನ ದಾದನ ಗೊತ್ತು ಜೀವಾರೆ ಸತ್ಯ ಈರು ಹೊಡ್ತಿ ಮೆಸೇಜ್ ಬಂತಂದುಲ್ಲಾರು ಬಕ್ಕ ರಾಣಿಲ್ ಒಂಜಿ ಮೆಸೇಜ್ ಬಂತಂದುಲ್ಲ ನಾ 2 ಜನ ಅಂಡು ಅಲ್ಪ 4 ಜನ ತೊಂದೆಲ್ಲ ಇರ್ಕೊಳ್ಳೊಂದು ದಾದ ತೂಪಿ ನಿಂದ ಹೆಂಗೆ ಗೊತ್ತಾಗ ಜೀವಾರೆ ಪಾತೆರೆ ಡೆಡ್ ಅದ ಪಿನ್ನೈಡ್ ಬಲೆ ಇತ್ತಲ್ಲ ಇರೆಗ್ ಮೀಟಿಂಗ್ ಉಂಡೆ ಅವ್ರು ಬತ್ತದ ಪೋಯ್ರಿ ಯಾರು ಅವ್ರು ನನ್ನ ಬರ್ಪುಜೇರು ಪಿನ್ನೈಡಿ ತಿಕ್ಕದ ಪೋಲೆ ಅಂತೀರು ಅರೆ ಸಬ್ಸ್ಕ್ರೈಬರ್ ಜಾಸ್ತಿ ಅವ್ರಿಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಪ್ಜೇರು ಪಕ್ಕ ಓ ಜನರೇ ಕೆಳಗೆ ಬನ್ನಿ ನಿಮಗೆ ತಂಬೂಲ ಬೇಕಾ ಅನ್ನಪ್ಪಚ್ಚಾರ್ ಬಂದರು ಹಾಯ್ ಅನ್ನಪ್ಪಚ್ಚಾರ್ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಈ ದಿನ ಸ್ವಲ್ಪ ಲೇಟ್ ಆಯಿತು ಮಂಗಳೂರಲ್ಲಿದ್ದೇನೆ ಹೌದಾ ಓಕೆ ಓಕೆ ಹೇಗುಂಟು ಅಲ್ಲಿದ್ದು ವೆದರು ಮಳೆ ಉಂಟಾ ಏನು ಮಾಡ್ತಿದ್ದೀರಿ ಮಂಗಳೂರಲ್ಲಿ ಊಟ ಎಲ್ಲ ಆಯ್ತಾ ಇನ್ನು ಆಗಬೇಕಾ ಕಟೀಲು ದೇವಸ್ಥಾನದ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿಕೊಂಡು ಬನ್ನಿ ಓಕೆ ನೋ ಪ್ರಾಬ್ಲಮ್ ಈಗಲ್ಲ ಮತ್ತೆ ನೋಡ್ತೇನೆ ಆಯಿತಾ ಅಲ್ಲೇ ಅನ್ನ ಬಾಯಿಗೆ ಉಮಿಲ್ ಪೋಯ್ನಿ ಅವು ಅಂದೆ ಏರ್ಲಜ್ಜಿನ ಪಾತೆರ್ಜಿನ ಬೊಕ್ಕ ನಿದ್ರೆ ಅರ್ಪಲ ಕಾಪಣೆಂಕ ಬಾಯಂಗ ಉಂಡು ಪಾತೆರೊಂದಿತ್ತಿನ ಖುಷಿ ಟೈಮ್ಲ ಪಕ್ಕ ಬಪ್ಪು ಖುಷಿಯಾಡು ಮಳೆ ಬರ್ತಾ ಇದೆ 2 ದಿನ ಇರಲಿಲ್ಲ ಇವತ್ತು ದಿನವಿಡೀ ಮಳೆ ಹೌದಾ ಓಕೆ ಓಕೆ ಮಳೆ 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 ಸಾಂಗ್ ಪನ್ನೊಂದು ಪ್ಲೇ ಯಾ ಲೈವ್ ಒಡೆ ಜಪ್ಪು ಅನ್ನಂದಿತ್ತೆ
ಕಟೀಲು ದೇವಸ್ಥಾನ ದರ್ಶನ ಮಾಡುವಾಗ ನಾನು ನಿಮ್ಮ ಹಾಡನ್ನು ನೆನೆದೆ. ಹೌದಾ? ಓಕೆ 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 ಓಕೆ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಆಡಿ ತಿಳಿಯೋಣ. ಪ್ರೀತಿಯನ್ನೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂಗೀತ. ಗಾಳಿ ನೀರು ಹೂವನ್ನು ಇರುವುದು ಏತಕ್ಕೆ? ಪ್ರೀತಿಯಿಂದ ತಾನೇ, ಪ್ರೇಮದಿಂದ ತಾನೇ. ಸೂರ್ಯ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ? ಪ್ರೀತಿಯಿಂದ ತಾನೇ, ಪ್ರೇಮದಿಂದ ತಾನೇ. ಬರುವುದು ಹೇಗೆ, ಇರುವುದು ಹೇಗೆ ತಿಳಿದಿದೆ ನಮಗೆ, ಆದರೆ ಕೊನೆಗೆ ಹೋಗುವ ಗಳಿಗೆ ತಿಳಿಯದು ನಮಗೆ, ಒಗಟಿದು ಎಲ್ಲರಿಗೆ. ಜೀವನವೆಂದರೆ ಪ್ರೀತಿ ಎನ್ನೋಣ. ತುಷಾಂತ್ ಅದರ ಫುಲ್ಲು ರೆಡ್ ಬಾಟಲ್ ಖಾಲಿ ಮಲ್ತೆ, ರೆಡ್ ಬಾಟ್ಲ್ ಖಾಲಿ ಮಲ್ದೆ ಅಂದ ತುಷಾಂತ್. ಹಾಯ್ ಈರುದಾನೆ ಮೂಲು. ನಾನು ನೋಡಿದ ಮೊದಲ ವೀರ ಬಾಳು ಕಳಿಸಿದ ಸಲಹೆಗಾರ, ಮುಡಿಸುವ ಜಾದುಗಾರ, ಅಪ್ಪ ಆಗಲು ಬೈರನ ಕುಲರಾತ್ರಿ, ಮನೆಯಲ್ಲಿ ಮಲ್ಲ ಕೊಡಿಸುವ ಸಾಲಕಾರ, ಅವಾಗಾದರೂ ನೀಸಗಾರ ಮೂಲಕರ್ನ ಯಾರಿಲ್ಲಪ್ಪ. ಅಪ್ಪ ಐ ಲವ್ ಯಪ್ಪ. ನಾನು ನೋಡಿದ ಮೊದಲ ವೀರ ಬಾಳು ಕಳಿಸಿದ ಸಲಹೆಗಾರ. ಹಾಯ್ ಮುದ್ದು ಮ್ಯಾಮ್, ನಾ ಇದ್ದೇನೆ ಅಂದಲ್ಲ, ಅದನ್ನಲ್ಲ ಹಾಡ್ನಲ್ಲ. ಗುಡ್ ನೈಟ್ ಬ್ರೋ ಅಂತಿದ್ದಾರೆ ಎಸ್ ಜೆ ಫ್ಯಾಮಿಲಿ. ಥ್ಯಾಂಕ್ ಯು ಎಸ್ ಜೆ ಫ್ಯಾಮಿಲಿ, ಶುಭರಾತ್ರಿ ರೇಗ. ಬಸು ಭೋಗಿ ಬರ್ತೀರ ಅಣ್ಣ, ನೀನು ಸಮಾನ್ ಧವನ್ ಇಲ್ಲ ಬಿಡು ಅಂತಿದ್ದಾರೆ. ಸಮಾನ ಧವನ್ ಅಲ್ಲ, ಸಮಾನ ಧವನ್. ಬಸು ಭೋಗಿ ಅವರೇ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಹೋಗು ಬಿಡು. ಮುದ್ದು ಉಂಡರಿ ಗುಡ್ ನೈಟ್ ಬ್ರೋ ಅಂತಿದ್ದಾರೆ. ಬಸು ಚಾಟ್ ಓದು ಓ ಉಳಿ ಅಂತಿದ್ದಾರೆ. ಮುಗ್ಗೇಶ್ರೀ. ರೋಷನ್ ಬ್ರೋ ಬರ್ತೀರಾ? ಹಾಯ್ ರೋಷನ್ ಬ್ರೋ, ವೆಲ್ಕಮ್ ಟು ಲೈವ್. ಇಂಚ ಒಳ್ಳಾರೆ, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಒಂಜಿ ಲೈಕ್ ಕೊಡ್ತು ಸಪೋರ್ಟ್ ನಂಬಳೆ ಒಣಸಾಂಡೆ ದಾದಿ ಸ್ಪೆಷಲ್. ಬನ್ನಿ ಬನ್ನಿ ಜನರಿ. ಅವು ಏರನ್ನ ಗೊತ್ತುಜ್ಜಿ, ಅವು ಏರ ಸಾದಿ ತತ್ತು ಬತ್ತಿನ ಅಂದೆ ಅರೇನು ಅವರಿಗೆ ಒಂಜಿ ದಿನ ಕಾರಾಗೃಹ ಕೊರಿಯನ್. ಮುದ್ದು ಮ್ಯಾಮ್ ಪಾತೆರ್ಲೆ ಮಾರ್ರೆ ಒಳಗಲ್ಲಿ ಮೇಡಮ್ ಪಾತೆರ್ಲೆಗೆ ಅಲ್ಲಿ ದೆಪ್ಪಳೆ ಅಣ್ಣ ದೆತ್ತು ದಕ್ಕ ದಾಂಡಿ 24 ಗಂಟೆಗೆ ಉಲಾಯ ಪಾಡ್ಯಾರೇನು ಜೈಲಿಡು ನನ್ನ 24 ಗಂಟೆ ದೊಕ್ಕ ಅರ್ಪಿದೆ ಬರ್ರೆ ಎಲ್ಲ ಬೈಯಾರಾಗ. ತುಷಾಂತ್ ಉಂಡರೆ ಕೇಂಡೆ ಬನ್ನಿ. ಯಾರು ಬ್ರೋ ಅದು? ನವೀನನ್ನ ಉಂತುಲೆ ಯಾನು ತೂಟು ಪನ್ಪೆ ತೂದು ಪನ್ಪೆ ದಾದೇನಿ ಯಾರು ಬ್ರೋ ಅದು? ಗೊತ್ತು ಜೆ ಯಾರಂತ ಗೊತ್ತಿಲ್ಲ. ಒಬ್ಬೊಬ್ಬರು ಬರ್ತಾರೆ, ದಾರಿ ತಪ್ಪಿ ಬರ್ತಾರೆ, ಕೆಲವರಿಗೆ ಮಾತಾಡಲಿಕ್ಕೆ ಬರಲ್ಲ, ಒಟ್ರಾಸಿ ಮಾತಾಡ್ತಾರೆ. ಅಂಥವ್ರನ್ನ ನಮಗೆ ಬೇಡ ಬಂದರೂ ಸಹ ಅವರನ್ನು ನಾವು 24 ಗಂಟೆ ಜೈಲಲ್ಲಿ ಹಾಕ್ತೇವೆ. ಮತ್ತೆ ಇಲ್ಲಿ ನನ್ನ ಮನಸ್ಸ ಅವಡಾತೆ ಅಂದ. ಓಕೆ ಓಕೆ ಓಕೆ, ನಾಳೆ ಊಟ ಮಾಡಿ ತುಷಾಂತ್ ಅಂತಿದ್ದಾರೆ. ಓಕೆ ಅಂಚನೆ ಆವಾಡು ಬೊಕ್ಕ ದಾದೆ ಪೊಕ್ಕಡೆ ಒಟ್ರಾಸಿ ಪಾತಿರಾದೆ ಹಾಗೆ ಗೊತ್ತು ಜಯ ದಾದೆ ಪಾತಿರ್ವೇನು. ಅವು ಕೆಲವರು ಚೂರು ಗಂಗಾಸರ ಬರ್ದು ಬರೋ ಬರ್ಪಿನಿ ಅಂಚಾದು ಮೆಸೇಜ್ ಮಾಡ್ಕೊಂಡು ಒಟ್ರಾಸಿ ಐತಾರದ ಈರು ಪಂಡ ಇರ್ತಾರೆ ರಡ್ಡು ಬಾಟ್ಲಿ ಖಾಲಿ ಮಂದಿರ ಅಂಚೆನ ಆರ್ಲ ರಡ್ಡು ಬಾಟ್ಲಿ ಖಾಲಿ ಮಂದಿರ ಅಂತ
ಅತೆ ಅಂದಾತ ಗೊತ್ತು ಜಂಕಿ ಸತ್ಯವನ್ನ ಕುಸಲ್ ಪಣ್ಣ ಅನ್ನು 2 ಬಾಟ್ಲಿ ಕಾಡಿರ್ದು ಬೈ ಉಂಟಲ್ಲ ಮುಗಿಪಾರು ಇತ್ತೇನೆ ಹೊರನೇ ಅವಂತ ಜೈಲಿನಲ್ಲಿ ಕೂತ್ಕೊಳ್ಳಿ ಅವರು 24 ಗಂಟೆ ಕಾರಾಗೃಹವಾಸ ಅವರಿಗೆ. ನವೀನನ್ನ ನನ್ನ ಮಾತಲ್ಲಿ ತಪ್ಪಿದ್ದರೆ ಕ್ಷಮಿಸಿ, ಸ್ವಲ್ಪ ಜಾಸ್ತಿ ಕುಡಿದಿದ್ದೇನೆ. ಹೌದಾ? ಅದೇ ಹೆದರಿಕೆ ಆಗೋದು ನನಗೆ. ನೀವು ಕುಡಿದಿದ್ರೆ ಮಾತಾಡಬೇಡಿ ಆಯಿತಾ, ಮಲಗಿ ಇನ್ನು. ತಪ್ಪು ಮಾಡಿದ ಮೇಲೆ ಕ್ಷಮಿಸ್ಲಿಕ್ಕೆ ಆಗಲ್ಲ ಬ್ರೋ, ಫೈನ್ ಕೊಡಬೇಕಾಗ್ತದೆ. ನೀವು ರೋಡ್ ಕ್ರಾಸ್ ಮಾಡಿದರೆ ನೀವು ಪೊಲೀಸಲ್ಲಿ ಸ್ವಾರಿ ಕೇಳಿದರೆ ಅವರು ಬಿಡ್ತಾರೆ, ಅವರು 400 ಫೈನ್ ಹೊಡೆದು ಹೋಗ್ತಾರೆ. ಆ ಜನನು ಕೊನೋದು ಪೇಂಟೆಡ್ ಮಾರೋಡ ಇವಾಗ ಸಿಕ್ಕಿದ್ದು ಮಾರೆ. ಹೌದಾ? 24 ಗಂಟೆ ಸೆಲ್ಲ ಒಳಗಡೆ ಇರೋದನ್ನು ಡೈರೆಕ್ಟ್ ನೇಣು ಕಂಬ ಏರಿಸ್ಬೇಕು ಅಂತಿದ್ರೆ ಅದು ನಮಗೆ ಪರ್ಮಿಷನ್ ಇಲ್ಲ ಬ್ರೋ. ನಾವು ಜೈಲಲ್ಲಿ ಹಾಕೋದು ಅಷ್ಟೇ. ನೇಣು ಕಂಬ ಮತ್ತು ಯೂಟ್ಯೂಬ್ನವ್ರು ಏರಿಸ್ತಾರೆ. ತುಷಾಂತ್ ತಿಳಿತದಲ್ಲೇ ರೀ. ಭಾಗ್ಯಶ್ರೀ ಓಕೆ, ಮಾತಾಡುವವರ ಜನಸಂಖ್ಯೆ ಕಮ್ಮಿ ಆಗಿದೆ. ಅದರ ಕಾರಣದಿಂದ ನಾವು ಲೈವನ್ನು ಎಂಡ್ ಮಾಡ್ತಾ ಇದ್ದೇವೆ. ಏನು ಗೊತ್ತಾ, ನನಗೆ ಒವತ್ತಿ ಸ್ವಲ್ಪ ಬೇಜಾರು ಆಗಿ 2 ಬಾಟಲ್ ಖಾಲಿ ಇದೆ ಮಾರೆ. ಒಟ್ಟಾರೆ ಸ್ವಲ್ಪ ಬೇಜಾರಾಗಿದೆ. ಯಾಕೆ ಬೇಜಾರು? ಮತ್ತೆ ಏನಾದರೂ ಬಿಟ್ರಾ? ಅಂಚಂಡ ತುಷಾಂತರ ಪಾತ್ರ ಪೋಡಿಗೆ ಆಪುಂಡತೆ ಅನ್ನ ಇಜ್ಜಿ ಹೆಂಗೆ ಪೋಡಿಗೆ ಆಪುಜಿ ಎಲ್ಲ ರಾಂಗ್ ಮೆಸೇಜ್ ಬರ್ತದೆ. ನನ್ನ ನಾನಟಲ್ಲಿ ತಪ್ಪಿದೆಯಾ ಅಲ್ಲೇ ಎತ್ತೇನೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುದುಂಡಲ್ಲೇ ನಾನ ತಲ್ಲಿಗೆ. ನಿಮ್ಮ ತಲ್ಲಿಯ ಅಲ್ಲ ಉಪ್ಪಿನಕಾಯಿ ಗೊತ್ತಿಲ್ಲ ಮಾರೆ. ನೀವು ಸರಿ ಮೆಸೇಜ್ ಮಾಡಿ ಮಾರೆ. ನನ್ನ ಮಾತಲ್ಯ ಹೌದಾ? ನಿಮ್ಮ ಮಾತಲ್ಯ ಇಲ್ಲ ಇಲ್ಲ, ನಿಮ್ಮ ಮಾತಲ್ಲಿ ತಪ್ಪಿಲ್ಲ. ಆದರೆ ನಿಮಗೆ ಎಂಥ ಪ್ರಾಬ್ಲಮ್ ಆಗಿದೆ ನಮಗೆ ಗೊತ್ತಿಲ್ಲಲ್ಲ. ಪ್ರಾಬ್ಲಮ್ಗೆ ಕುಡಿಯೋದು ಒಂದೇ ಮದ್ದ ಮಾರ್ರೆ. ಏನಾದರೂ ಪ್ರಾಬ್ಲಮ್ ಆದ ತಕ್ಷಣ ಕುಡಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗ್ತದಾ? ಕೈ ಫುಲ್ಲು ಶೇಕ್ ಆಗಿರಬೇಕು. ಹೌದು ಮಾರ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈವ್ ಎಂಡ್ ಮಾಡುವಲ್ಲ, ನಾಳೆ ಸಿಗೋಣ ಆಯಿತಾ? ಜನ ಇಲ್ಲ, ಸುಮ್ಮನೆ ಬೋರ್ ಆಗ್ತದೆ. ಓಕೆ ಮುದುಶ್ರೀ ಬಾಯ್, ತುಷಾಂತ್ ಅವರೇ ಬಾಯ್ ಬಾಯ್, ಅನಿಲ್ ಅವರೇ ಬಾಯ್ ಬಾಯ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ 23 ಲೈಕ್ ಆಗಿದೆ, ಆದರೂ ಜನ ಕಮ್ಮಿ ಇದ್ದಾರೆ. ಸ್ವಲ್ಪ ತಾಯಿಗೆ ಹುಷಾರಿಲ್ಲ, ಇದ್ದ ಹಣವನ್ನು ಕಳಿಸಿದೆ. ಸೊ ಇನ್ನೂ ಹಣ ಇಲ್ಲ, ಯಾರಲ್ಲಿ ಕೇಳುವುದು ಅಂತ ಚಿಂತೆ ಮಾರ್ರೆ. ಹೌದಾ? ಅದಕ್ಕೆ ನೀವು 2 ಬಾಟ್ಲಿ ಕುಡಿದರೆ ಕಮ್ಮಿ ಆಗ್ತದೆ ಚಿಂತೆ. ಅದು ಕಾಸೆ ಮತ್ತೆ ಖಾಲಿ ಆಗಿದ್ದಲ್ಲ ಬಾಟ್ಲಿಗೆ. 20 ರೂಪಾಯಿ 40 ರೂಪಾಯಿ. ಬ್ರೋ ಸ್ನಾನ ಮಾಡಿ ಸರಿ ಹೋಗ್ತದೆ, ಬಾಯ್ ಬಾಯ್ ಅಂತಿದ್ದಾರೆ. ಇಲ್ಲ, ನಾನು ಸ್ನಾನ ಇವತ್ತು 4 ಸಲ ಮಾಡಿದೆ ಟೋಟಲ್. 4 ಸಲ ಸ್ನಾನ ಮಾಡಿ ಆಯಿತು. ಇನ್ನು ಮಾಡಿದರೆ 5ನೇ ಸಲ ಆಗ್ತದೆ. ಹಾಗೇನಿಲ್ಲ, ಸ್ವಲ್ಪ ನಿದ್ರೆ ಬರ್ತಾ ಉಂಟು, ಅದು ಗೊತ್ತಿಲ್ಲ ಯಾಕೆ ಅಂತ, ಜನ ಇಲ್ಲದ ಕಾರಣ. ನಾಳೆ ನೋಡುವ. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ, ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ನಾನು 6 ಸಲ ಮಾಡಿದೆ. ಹೌದು. ಸುನೀಲ್ ಎನ್ ಶನಂ ಪುಡಿ ಬರ್ತೀರಿ ಎಂಚ ಉಳ್ಳಾರು ಇರು. ಹಾಯ್ ಸುನೀಲ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು ಯಾನು ಹುಷಾರುಳ್ಳ ಈರೆಂಚ ಉಳ್ಳಾರು. ಒಂದು ಲೈಕ್ ಕೊಡ್ದು ಸಪೋರ್ಟ್ ಒಂಬ್ಳೆ. ಅವರಿಗೆ, ನಿಮಗಲ್ಲ, ಅವರಿಗೆ ಹೇಳಿದ. ಓಕೆ ಓಕೆ, ಅವರು ಇನ್ನೂ 2 ಆಯ್ತಲ್ಲ, ಇನ್ನೂ ಅದರಲ್ಲೇ ಸ್ನಾನ ಮಾಡ್ತಾರೆ. ಸ್ವಲ್ಪ ಮಜ್ಜಿಗೆ ಕುಡಿದೆ ಅವನಲ್ಲಿರ ಅಂದ. ಅವು ಮಿಕ್ಸ್ ಅಬ್ಜ. ಹುಷಾರಿಲ್ವಾ? ನನಗೆ ಹುಷಾರುಂಟು ಬ್ರೋ. ಸೂಪರ್. ಹಾಗೆ ಸ್ವಲ್ಪ ಕಂಟ್ರೋಲ್ ಇರೋದು. ಹೌದಾ? ಮಜ್ಜಿಗೆ ಹೊಡಿದ? ಓ ದೇವರ, ಇಡೀ ಸಂಡೇ ನಿಮ್ಮದು ಹೀಗೆ ಅಲ್ವಾ?
ಅನ್ನ ಈರು ಪಿದಾಡ್ನ ಅಂದಿ ಅವು ಜನ ಇಜ್ಜಿಂದ ಪಾತೇರ್ಜಿಂದ ಬೋರ್ ಹಾಪಣತೆ ಕುಲ್ಲುಗನಂತೆ ಉಳ್ಳಾರ ಇರು ಇತ್ತ ತುಷಾಂತ್ ಪಾತೇರ್ದು ಉಳ್ಳೇರ್ದು ಅದಂಡಲ್ಲ. ಸುನೀಲ್, ನೀವು ಈಗ ವಿದ್ಯಾ ಹೇಳುವ ಸಮಯನಾ? ನೀವು ಈಗ ವಿಧೇಯ ಹೇಳುವ ಸಮಯನಾ? ಅಲ್ಲಲ್ಲ, ವಿಧೇಯ ಹೇಳುವುದಲ್ಲ, ಆದರೆ ಯಾರು ಇಲ್ಲ ಮಾರ್ರೆ, ಜಾಸ್ತಿ ಮಾತಾಡೋದಿಲ್ಲಲ್ಲ. ಹಾಗೆ ಯಾರು ಮಾತಾಡಿದ್ರೆ ಮತ್ತೆ ಬೋರ್ ಆಗ್ತದೆ, ಕಣ್ಣು ಸುಂಗ್ತದೆ, ನಿದ್ರೆ ಬರ್ತದೆ. ಈಗ ಸ್ವಲ್ಪ ನೋಡುವ, ಮಾತಾಡ್ತಾರೆ ಅವ್ರು, ಮಾತಾಡ್ತಾ ಇದ್ದಾರೆ ಈಗ. ಅವರು ಒಂದು 2 ಬಾಟ್ಲಿ ಕುಡಿದ್ರಂತೆ, ಈಗ ಮಾತಾಡ್ತಾ ಇದ್ದಾರೆ ಅವರು. ಬರ್ಚಿಲೆ ಉಂತಲೆ ಮಾರ. ಓಕೆ ಓಕೆ ಉಂತಗ ಯಾರು ಬರ್ತೀರಾ? ಯಾರು ವೆಲ್ಕಮ್ ಟು ಲೈವ್, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ, ಒಂದು ಲೈಕ್ ಕೊಡ್ತು ಸಪೋರ್ಟ್ ಆನ್ ಪ್ಲೇ. ಅನ್ವಿತಾ ಅಂಚನ ಬರ್ತೀರ? ಅನ್ವಿತಾ ಬ್ರೋ ವೆಲ್ಕಮ್ ಟು ಲೈವ್. ಎಂಚಲ್ಲರು ಕುಲ್ಲುಗಾಡೊಂದುಲ್ಲೇರಿ ಓಲ್ಲರಿ ಕುಲ್ಲುಗಾಂಡ್ರಿ ಇತ್ತ ಬರ್ತದೆ ಕುಲ್ಲುಗಾಂಡ ಎಣ್ಣೆ ಪ್ರಭಾವ ಬೆನ್ನೆ ಪ್ರಭಾವಗೆ ತೂಕಡಿಕೆ ಬರುತ್ತೆ ಅಂತ. ಹೌದೌದು, ತೂಕಡಿಗೆ ಬರ್ತದೆ. ಮಾತಾಡ್ಲಿಕ್ಕೆ ಯಾರು ಇಲ್ಲದಿದ್ರೆ ಮತ್ತೆ ತೂಕಡಿಗೆ ಬರ್ತದೆ. ಹೌದೌದು, ಬೆಣ್ಣೆ ಪ್ರಭಾವ. ಹೌದು ಹೌದು, ಬೆನ್ನೆಲ್ಲ ಎಣ್ಣೆ ಎಣ್ಣೆ ಬೆನ್ನೆಲ್ಲ ಎಣ್ಣೆ. ಹೌದು. ಆರು, ಡೂ ಯು ರಿಮೆಂಬರ್ ಮೀ? ಆಫ್ ಕೋರ್ಸ್ ಐ ರಿಮೆಂಬರ್ ಯು. ಯು ಆರ್ ಫ್ರಮ್ ಮ್ಯಾಂಗ್ಳೂರ್ ಆ್ಯಂಡ್ ನಿಯರ್ ಬೈ ಸಿಟಿ ಸೆಂಟರ್, ರೈಟ್? ಯುವರ್ ಫಾದರ್ ಹ್ಯಾವ್ ಶಾಪ್ ಇನ್ ಸಿಟಿ ಸೆಂಟರ್, ಕರೆಕ್ಟ್? ಐ ರಿಮೆಂಬರ್ ಎವ್ರಿಥಿಂಗ್. ಸುನೀಲ್, ಕಾಂತಾರ ಫಿಲ್ಮ್ ನೋಡಿದ್ದೀರಾ? ಇಲ್ಲ ಬ್ರೋ, ನಾನು ನೋಡಲಿಲ್ಲ. ಇರ್ನ ಹೇರ್ ಸ್ಟೈಲ್ ಚೇಂಜ್ ಆತಂಡಿ. ಹೌದಾ? ಅದೇ ಬಾರಿ ಬಂಗೋಡು ಕುಲ್ಲಾದೀನಿ ನಾನು. ಅವು ಏತ್ ಇಂದು ಮಂತನಲ್ಲ ಕುಲ್ಲುಜಿ ಮಾರ್ರೆ ಸಾವು. ಅವು ಮೀಲ ಕಣೆ ಬರ್ಚೋಡು ಅಪಗ ಸರಿ ಕುಲ್ಲೋಡು ಇಜಿನ ಅಂಚೆನೆ. ಯಾನಿನ್ನು ಬೇಗ ಮೀತಂತೆ ಅಂಚದವು ಡ್ರೈ ಆಂಡು ಬಕ್ಕಲ ಕ್ಯೂರು ನೀರು ಕಲ್ತದ್ದು ಪುರ ಬರ್ಚಿನಿ ನಾನು. ಏನಕ್ಕೆ ಹಾಗೆ ಅಂದ್ರಿ? ನೋ, ವಾಟ್ ನೋ? ಯು ಟೋಲ್ಡ್ ಮೀ ಎಣ್ಣೆ ಬೇಡ ಅಂತ ಬೆಣ್ಣೆ ಹಾಕಿದ್ದು ನವೀನನ್ನ. ಹೌದಾ? ಓಕೆ ಓಕೆ. ಏನಕ್ಕೆ ಹಾಗೆ ಅಂದರೆ ಅಂತ ಅದಕ್ಕೆ ಅರ್ಥ ಆಗಿಲ್ಲ ಸುನೀಲ್ ಬ್ರೋ. ಎಂತ ಏನಕ್ಕೆ ಹಾಗೆ ಅಂದರೆ ಯಾರು ಲೈವಲ್ಲಿ ಯಾರು ಬರದಿದ್ರೆ ಉಂಟಲ್ಲ, ಯಾರು ಮಾತಾಡಲಿಕ್ಕೆ ಜನ ಇಲ್ಲದಿದ್ದರೆ ನಿದ್ರೆ ಬರ್ತದೆ ಅಂತ ಹೇಳಿದ ಅಷ್ಟೇ. ರೋಷನ್ ಬ್ರೋ ಬರ್ತಾರೆ. ರೋಷನ್ ಬ್ರೋ ವೆಲ್ಕಮ್ ಟು ಲೈವ್. ಯಾಕಂದ್ರೆ ಬರ್ತಾರದೆ ಮನಸ್ಸಂಡಿ ಇದಾದ ಸ್ಪೆಷಲ್. ತುಳು ಲ್ಯಾಂಗ್ವೇಜ್ ಫಿಲ್ಮ್ ಅಲ್ವಾ? ಗಾಡ್ದು ನೋಡೋಕ್ಕೆ ಚಾನ್ಸ್ ಸಿಕ್ಕಿಲ್ವಾ? ಫಸ್ಟಿದ್ದು ನೋಡಿದ್ದೇನೆ, ಸೆಕೆಂಡ್ ನೋಡಲಿಲ್ಲ. ಸ್ಟಾರ್ಟಿಂಗಿಗೆ ಬಂತಲ್ಲ ಅದು ನೋಡಿದ್ದೆ, 2 ಸಲ ನೋಡಿದ್ದೆ. ಎರಡನೇ ಸಲ ಬಂದಿದ್ದು ನೋಡಲಿಲ್ಲ, ಅಂದರೆ ಚಾನ್ಸ್ ಸಿಗಲಿಲ್ಲ ನನಗೆ ಇಲ್ಲಿ. ಅದು ಬಂದಾಗ ಹೋಗ್ಲಿಕ್ಕೆ ಆಗಲಿಲ್ಲ ಅಷ್ಟು. ಮತ್ತು ಇಂಟ್ರೆಸ್ಟ್ ಸಹ ಇಲ್ಲ ಮೂವಿ ನೋಡೋದ್ರಲ್ಲಿ ನನಗೆ ಜಾಸ್ತಿ. ಇವತ್ತು ಸಹ ಮೂವಿ ನಡೀತಾ ಉಂಟು, ಒಂದು ಹೋಗಿಲ್ಲ ನಾನು. ಮುದ್ದು ಮ್ಯಾಮ್ ಮಾತನಾಡಿ, ಎಲ್ಲಿಗೆ ಜಾರ್ತಿದ್ರಿ? ಮಾತಾಡಲ್ವಾ? ಅವರು ಜಾರಿದ್ರೆ ಆಯಿತು, ಅವರು ಜಾರಿದಾಯ್ತು ಅಂತ ಕಾಣ್ತದೆ. ರಡ್ಡ ಬೋಡ ಎನಡ ಉಂಡು ಬೋಡ ಎಂಕ ಬರ್ಚಪ್ಪ ಹೀರೆ ಪಾಡ್ಲೆ. ನಾಟಿ ಕೋಳಿ ಒಳ್ಳೆ ಬ್ರಾಯ್ಲರ್ ಕೋಳಿ ಅಲ್ಲ, ನಾಟಿ ಕೋಳಿ ಅಲ್ಲ, ಬ್ರಾಯ್ಲರ್. ನಾಟಿ ಕೋಳಿ ತುಂಬ ಕಾಸ್ಟ್ಲಿ ಮಾರ್ರೆ, ಕಾಸ್ಟ್ಲಿ, ಜಾಸ್ತಿ ಕಾಸ್ಟ್ಲಿ. ನಾಟಿ ಕೋಳಿ ಅಂದರೆ ತುಂಬ ರೇಟು. ಸುನೀಲ್ ಅಣ್ಣಿ, ನಮಗೆ ಆ ಫಿಲ್ಮು ನೋಡುವಾಗ ತುಳು ಪೀಪಲ್ಸ್ ಕಣ್ಣ ಮುಂದೆ ಬರ್ತಾರೆ. ಹೌದಾ? ಓಕೆ 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 ಓಕೆ. ಒಳ್ಳೇದಿತ್ತು ಮೂವಿ, ಒಳ್ಳೇದಿತ್ತು. ನಾನು ನೋಡಲಿಲ್ಲ ಅಷ್ಟೇ, ಅದರಲ್ಲೇನಿದಿಲ್ಲ. ಊರಲ್ಲಿ ಇರ್ತಿದ್ರೆ ನೋಡ್ತಿದ್ದೆ. ಇಲ್ಲೆಲ್ಲ ರೇಟ್ ತುಂಬ ಜಾಸ್ತಿ ಮಾರ್ರೆ. ಊರಲ್ಲಿ ರೇಟ್ ಕಮ್ಮಿ, ಇಲ್ಲಿ ರೇಟ್ ಜಾಸ್ತಿ. ತನ್ಮಯ್ ರಾವ್ ಬಂದರು. ಹಾಯ್ ತನ್ಮಯ್ ರಾವ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಹಾಯ್ ಬ್ರೋ, ಎಷ್ಟು ಗಂಟೆಗೆ ಮಲಗೋದು ಅಂತಿದ್ದಾರೆ. ನಾನು ಈಗ ಹೋಗ್ತಿದ್ದೆ ಮಲಗಲಿಕ್ಕೆ ಅಂತ, ಈಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಕಾಂತಾರ ಚಾಪ್ಟರ್ 1 ಆಂಡ್ ಎನ್ನ ಉಂಡು ಅನ್ವಿತ್ ಅನ್ನ ಈ ಸಲ ಮೈಸೂರುಡು ಕಂಬುಳ ಆಪುಂಡಿ ಜೈ ಕಂಬುಳ ಅಂದೆ. ಓಕೆ, ಲಾಸ್ಟ್ ಟೈಮ್ ಅವ್ರು ಆತನದೆ ಬ್ಯಾಂಗ್ಳೂರನ್ನ. ಹಾಂ, ಸುನೀಲ್ 350 ಅಲ್ಲ ಮಾರೆ, ಇಲ್ಲಿ 70 ದಿರಮ್ಸ್ 50 ದಿರಮ್ಸ್ ಹಾಗೆ ಉಂಟು. ಏನು ಆಗುತ್ತೆ, ಏನು ಅನ್ನುತ್ತೆ ದುಬೈ ಏನು ಅನ್ನುತ್ತೆ? ದುಬೈ ಬಿಸಿ ಬಿಸಿ ಉಂಟು ಮಾರೆ. ಮುದ್ದೆ ಬಿದ್ದು ನಾಲಿ ಕೋಳಿ ಸಾರು, ಬಾಯಲ್ಲಿ ನೀರು ಬರ್ತದೆ ಮಾರೆ. ಹೌದಾ? ನಮ್ಮ ಇಲ್ಲಿ ಒಂದು ಹೋಟ್ಲುಂಟು, ಮೈಸೂರಲ್ಲ ಮತ್ತೊಂದು,
ನಾಟಿ ಮನೆ ಸ್ಟೈಲು ಊಟ ಉಂಟು, ನಾಟಿ ಮನೆ ಅಂತ. ಅಲ್ಲಿ ಸಿಗ್ತದೆ ಮುದ್ದೆ ಮತ್ತು ಮಟನ್ ಸಾರು, ಕೋಳಿ ಸಾರು ಎಲ್ಲ. ಲೈಕ್ ಡನ್ 24. ಥ್ಯಾಂಕ್ ಯು ತನ್ಮಯರಾವ್, ಥ್ಯಾಂಕ್ ಯು ಸೋ ಮಚ್. ಅನ್ನಪಾಚಾರು ಈಗ 9 ಗಂಟೆ ಆಗ್ತಾಯಿದೆ. ಹೌದು, ದುಬೈಯಲ್ಲಿ ಇನ್ನು 8 ನಿಮಿಷದಲ್ಲಿ 9 ಗಂಟೆ ಆಗ್ತದೆ. ಹೌದು, ಅವು ಬ್ಯಾಂಗ್ಳೂರುಡು ಆತೀನಿ, ಈ ಸಲ ಮೈಸೂರುಡು ದಸರಾದ ಟೈಮ್ಡು ಅಲ್ಪ ಆಪುಂಡು ಅಂದೆ. ಓಕೆ 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 ಓಕೆ. ಅಯ್ಯೋ, ಮೂವಿ ರೇಟ್ ಕೇಳಿದ್ದು. ಹಾಂ, ಮೂವಿ ರೇಟ್ ಕೇಳಿದಲ್ಲ. ಮೂವಿ ರೇಟ್ ಇಲ್ಲಿದ್ದು ಎಷ್ಟಾಗ್ತದೆ ಗೊತ್ತುಂಟಾ? ಒಂದು 1,300 ರೂಪಾಯಿ ಆಗ್ತದೆ ಒಂದು ಟಿಕೆಟಿಗೆ. ಅದು ನಾರ್ಮಲ್ ಟಿಕೆಟ್. ಒಂದು ಸ್ವಲ್ಪ ಒಳ್ಳೇದು ರೇಟ್ ಬೇಕಾದರೆ ಅದು ಜಾಸ್ತಿ ಆಗ್ತದೆ, 1,500 ಹಾಗೆ ಆಗ್ತದೆ. ನವೀನ್ ನನ್ನಲ್ಲಿ ಕಾಂತಾರ ಚಾಪ್ಟರ್ 1 ಉಂಟು, ಬೇಕಾ ಕಳಿಸುತ್ತೇನೆ. ಹೇಗೆ ಅದು ಕಳಿಸುವುದು? ಅನ್ನ ಎನ್ನ ಕಾಮೆಂಟ್ ಬುಡಿಯರೆ ಓಲಿ ಮಂತರ ಇರು ಎಕಡೆ ಇಂಚ ಇನ್ನು ಕಾಮೆಂಟ್ ಇಜ್ಜಿ ಒಂದಿಂಚು ತೂಪೆ. ಅವರ ಬರ್ಪುಜ್ಜಿ ಅದನ್ನು ಗೊತ್ತುಜ್ಜಿ. ಅನ್ನ ನಾನು ಮಲಗ್ತೀನಿ, ಶುಭರಾತ್ರಿ ಅನ್ನ, ಟೇಕ್ ಕೇರ್ ಅನ್ನ. ಇಬೇ ನಿಮ್ಮ ಹತ್ರ ಮಾತಾಡೋಕ್ಕೆ ಭಯ ಆಗುತ್ತದೆ. ಅನ್ನ ಎನ್ನ ಕಾಮೆಂಟ್ ಬಿಡಿ. ಓಕೆ 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 ಓಕೆ. ಅವರಡ್ಡಿ ಬೈದಿನಿ ಜಿತ್ತೆ ಬತ್ತಿನಲ್ಲಿ ಬೈದಿ ಜಿತ್ತಲ್ಲ ಉಲಾಡ್ದು ತುಯ್ನಿ ನಾನು. ನೀವು ದುಬೈನಲ್ಲಿ ಇರೋದು? ಹೌದು ಬ್ರೋ. ತನ್ಮಯ್ ಮಲ್ಕೊಳ್ತೀನಿ ಬ್ರೋ, ಫುಲ್ ಎಣ್ಣೆ ಹಾಕಿದ್ದೀವಿ. ಓಕೆ ಓಕೆ, ಗುಡ್ ನೈಟ್ ಬ್ರೋ, ಗುಡ್ ನೈಟ್. ಅನಿಲ್ ಇಲ್ಲಿ 10:61 ಬ್ರೋ ಟೈಮ್. ಹೌದೌದು. ಎನ್ನವರ ರೂಮ್ ಟೂರ್ ಮಲ್ಪ್ಲೆ, ಇರ್ನವರ ರೂಮ್ ಟೂರ್ ಮಲ್ಪ್ಲೆ. ಅಬ್ಬಾ, ರೂಮ್ ಟೂರ್ ಮಲ್ಪ್ಲ ಕೈಜಪ್ಪ. ಸುನಿಲ್ ಅಣ್ಣ, ಗ್ರೇಟ್ ಗ್ರೇಟ್ ಗ್ರೇಟ್. ನೀವು ಈಗ ದುಬೈಯಲ್ಲಿರೋದಾ? ಇವಾಗ ಟೈಮ್ ಎಷ್ಟು? ಇವತ್ತು 9 ಗಂಟೆಗೆ 5 ನಿಮಿಷ ಉಂಟು. ದುಬೈದು 9 ಗಂಟೆಗೆ 5 ನಿಮಿಷ ಉಂಟು. ಶಾರ್ಜಾದಲ್ಲಿ ಜಾಸ್ತಿ ಬಂಟು. ಟೆಲಿಗ್ರಾಮ್ನಲ್ಲಿ ಟೆಲಿಗ್ರಾಮ್ ಬಂದ ಅಪ್ಪನಿಗೆ ಮಾರ್ರೆ. ಅವೆಂಚ ಕಡಪುರ ನಂಗೆ ಗೊತ್ತುಜ್ಜಿ. ನೈಟ್, ಹೌದು ನೈಟ್ 1.5 ಗಂಟೆ ಡಿಫ್ರೆನ್ಸ್. ಇಂಡಿಯಾಕ್ಕಿಂತ 1.5 ಗಂಟೆ ಡಿಫ್ರೆನ್ಸ್ ಅಷ್ಟೇ. ಇಂಡಿಯಾದಲ್ಲಿ 10:30, ಇಲ್ಲಿ 9. ಇಂಡಿಯಾದಲ್ಲಿ 11, ಇಲ್ಲಿ 9:30 ಹಾಗೆ. ಓಕೆ, ನಮ್ಮದು ಟೈಮ್ ಆಗ್ತಾ ಬಂತು. ಇನ್ನು ಎಲ್ಲ ಹೋದ್ರಂತ ಕಾಣ್ತದೆ. ಸೊ ನಾವು ಸಹ ಹೊರಡುವ. ತುಷಾಂತ್ ಬ್ರೋ, ಗುಡ್ ನೈಟ್. ಇಜ್ಜಿ ಉಂಡು ಕಡಪುಡುಪೆ. ಕಡಪುಡು ಬಿಡಲೆ ತೂಕ ಒಂಜಿ ಮೆಸೇಜ್ ಪಾಡಲೆ ಇರು ಒಯ್ಟ್ ಟೆಲಿಗ್ರಾಮ್ಡ ಎಂಡ ಟೆಲಿಗ್ರಾಮು ಅವು ಅಂದು ಆ್ಯಪ್ದಲ್ಲ ಕತೆ. ಅಲ್ಲಿ ಅನ್ನ ಸಾಂಬಾರು ಸಿಗುತ್ತಾ? ಅನ್ನ ಸಾಂಬಾರು ಅಂದರೆ ರೈಸ್ ಮತ್ತು ಸಾಂಬಾರು ಸಿಗ್ತದೆ. ನಮ್ಮ ಊರಂತರ ಸಿಗೋದಿಲ್ಲ. ಈಗ ವಿದಾಯ ಹೇಳೋ ಸಮಯ ಆಗಿದೆ. ಹೌದೌದು, ನಾವು ಇನ್ನು ಇವತ್ತು ಎಂಡ್ ಮಾಡುವ, ನಾಳೆ ಸಿಗೋಣ ಆಯಿತಾ. ಟೆಲಿಗ್ರಾಮ್ ಬ್ಯಾನ್ಡ್ ಫ್ರಮ್ ಇಂಡಿಯಾ. ಇಂಡಿಯಾ ಟೆಲಿಗ್ರಾಮ್ ಬ್ಯಾನ್ಡ್. ಹೌದು. ಮಂಚಿಗೆ ನಿದ್ರಾ ಪುಡಿ. ಓಕೆ ಓಕೆ. ಮಂಚಿಗ ನಿದ್ರಾ ಪೋಂಡಿ. ಗುಡ್ ನೈಟ್, ಶುಭರಾತ್ರಿ. ನಾಳೆ ಸಿಗೋಣ. ತುಷಾಂತ್ ಅವರೇ, ನಾನು ಮೆಸೇಜ್ ಮಾಡ್ತೇನೆ ಆಯಿತಾ.